ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ, ಸಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತು ನಾವು ಮತ್ತೆ ನೇತ್ರಾವತಿಯ ನೋವನ್ನೇ ಹಿಡಿದುಕೊಂಡು ಮಾತಾಡಬೇಕು ಅಂತ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ. ಯಾಕೆಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಎತ್ತಿನ ಹೊಳೆಯಲ್ಲಿ ಕಾಮಗಾರಿಗೆ ಚಾಲನೆ ಅಧಿಕೃತವಾಗಿ ಸಿಕ್ಕಿರುವಂತದ್ದು, ಅಲ್ಲಿನ ದೃಶ್ಯಗಳನ್ನ ನಾವು ಬಹಳ ಮೊನ್ನೆಯಿಂದಲೂ ಕೂಡ ಕಾರ್ಯಕ್ರಮಗಳಲ್ಲಿ ತೋರಿಸ್ತಾ ಬರ್ತಾ ಇದ್ದೇವೆ. ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಸಮಸ್ಯೆಯ ತೀವ್ರತೆ ಇನ್ನೂ ಕೂಡ ಜನಗಳಿಗೆ ಅರ್ಥ ಆಗಿಲ್ಲ. ಒಂದು ಕಡೆಯಲ್ಲಿ ಸತ್ತು ಹೋಗಿರುವಂತಹ ಹೋರಾಟವನ್ನ ಮತ್ತೆ ಆಕ್ಸಿಜನ್ ಕೊಟ್ಟು ಎಬ್ಬಿಸುವಂತ ಕೆಲಸಗಳಾಗ್ತಾ ಇದೆ. ನಿನ್ನೆ ಉಪ್ಪಿನಂಗಡಿಯಲ್ಲೂ ಕೂಡ ಪ್ರಕ್ರಿಯೆಗೆ ಒಂದು ರೀತಿಯಲ್ಲಿ ಚಾಲನೆ ಕೊಡುವಂತ ಕೆಲಸ ಆಯಿತು. ಜೊತೆಗೆ ಸಹ್ಯಾದ್ರಿ ಸಂರಕ್ಷಣಾ ಸಂಚಯ ನಿರಂತರವಾಗಿ ಆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಬಟ್ ಜನ ಎಚ್ಚೆತ್ತುಕೊಳ್ತಾ ಇಲ್ಲ, ಜನಗಳಿಗೆ ಈ ಸಮಸ್ಯೆಯ ತೀವ್ರತೆ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ರು ಡಾಕ್ಟರ್ ನಿರಂಜನ್ ರೈ ಅವರು ಉಪ್ಪಿನಂಗಡಿಯಿಂದ ನಮ್ಮ ಡಿಸ್ಕಷನ್ ಅನ್ನ ಸೇರ್ಕೊಂಡಿದ್ದಾರೆ. ನಿರಂಜನ್ ರೈ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಶಶಿಧರ್ ಶೆಟ್ರು ಅವರು ಕೂಡ ನೇತ್ರಾವತಿ ಹೋರಾಟದಲ್ಲಿ ಗುರುತಿಸಿಕೊಂಡಂತವರು. ಶಶಿಧರ್ ಶೆಟ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಮಾತಾಡಿಸಬೇಕು. ಗ್ರಾಮೀಣ ಪ್ರದೇಶ ಉಪ್ಪಿನಂಗಡಿಯಲ್ಲಿ ಒಂದು ಹೋರಾಟಕ್ಕೆ ಚಾಲನೆ ಕೊಡುವಂತ ಕೆಲಸಗಳಾಯ್ತು. ನೀವು ಮಂಗಳೂರಿನಲ್ಲಿದ್ದೀರಿ, ನೀವು ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಂಗಳೂರಿನವರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬರ್ತಾ ಇರುವಂತದ್ದು. ಗ್ರಾಮೀಣ ಪ್ರದೇಶದ ಜನ ಆದ್ರೂ ಎಚ್ಚೆತ್ತುಕೊಂಡಿದ್ದಾರೆ, ನಮ್ಮ ನದಿಯನ್ನ ಅಪಹರಿಸ್ತಾ ಇದ್ದಾರೆ. ಮಂಗಳೂರಿನವರಿಗೆ ಸಮಸ್ಯೆ ಅಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ದಾರೆ. ಯಾಕೆ ಹೀಗೆ? ಮಂಗಳೂರಿನ ಜನ ಇದು ಯಾವುದಕ್ಕೂ ಮಾತಾಡುವುದಿಲ್ಲ ಎನ್ನುವಂತ ಒಂದು ದೌರ್ಬಲ್ಯ ಅಂತೇಳಿ ಹೇಳಿ ಇಲ್ಲಿಯ ನಾಯಕರು ತಿಳಿದುಕೊಂಡೇ ಯಾವುದೇ ರೀತಿಯ ಒಂದು ಕುಂದು ಕೊರತೆ ಸಭೆಯನ್ನ ಕರೆದೇ ಈ ಯೋಜನೆಗೆ ಇಲ್ಲಿಯ ನಾಯಕರು ಮುಂದೆ ಕೈ ಹಾಕಿರುವಂತದ್ದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮೌನವನ್ನೇ ಇವರ ವೀಕ್ನೆಸ್ ಅಥವಾ ಇವರ ದೌರ್ಬಲ್ಯ ಅಂತೇಳಿ ಹೇಳಿ ತಿಳ್ಕೊಳ್ಳುವಂತದ್ದು ಅಗತ್ಯ ಇಲ್ಲ. ನಮ್ಮ ದೌರ್ಬಲ್ಯವೇ ಅದು. ಎಲ್ಲೂ ಮೌನ ಅಲ್ಲ, ನಮ್ಮ ದೌರ್ಬಲ್ಯವೇ. ನಾವು ಮಾತಾಡೋದಿಲ್ಲ. ಯಾರು ಮಾತಾಡಿದ್ರು ನಾವು ಮಾತಾಡುವಾಗ ಹೇಳ್ತೀವಿ ನಮ್ಮ ಸಹನೆಯನ್ನ ದೌರ್ಬಲ್ಯ ಅಂತ ತಿಳ್ಕೊಂಡು. ನಮ್ಮ ದೌರ್ಬಲ್ಯವೇ. ನಾವು ಷಂಡರಾಗಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ. ಇಲ್ಲಿ ಟೆಕ್ನಿಕಲಿ ಒಂದು ಪಾಯಿಂಟ್ ಅನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂದ್ರೆ ಈ ಕಡೆ ಸಮುದ್ರ, ಈ ಕಡೆ ರಾಷ್ಟ್ರೀಯ ಹೆದ್ದಾರಿ ಬಂತು. ಈ ಮಂಗಳೂರಿನಲ್ಲಿ ಬರ್ತಕ್ಕ ಇಲ್ಲಿ ಇದ್ದಂತ ಫ್ಲಾಟ್ ಅಲ್ಲಿ ಇರ್ಬೋದು, ವಾಸಿಸ್ತಕ್ಕಂತ ಇರ್ಬೋದು. ಈಗ ನನಗೆ ಗೋಚರಿಸ್ತಕ್ಕಂಥ 50ಕ್ಕೂ ಹೆಚ್ಚು ಪ್ರತಿಶತ ಜನ ಕೇರಳ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿ ಹೊಟ್ಟೆ ಹೊರಕೊಳ್ಳಿಕ್ಕೆ, ವ್ಯವಹಾರ ಮಾಡ್ಲಿಕ್ಕೆ ಬಂದು ಕುಳ್ಕೊಂಡವರು. ಅವರಿಗೆ ಅದು ಸಮಸ್ಯೆ ಇಲ್ಲ. ಅವರಿಗೆ ಹೋರಾಟ ಆಗ್ಲಿ, ದಾರಿಗೆ ಬೆಳ್ಳಿಕ್ಕಾಗ್ಲಿ, ಧ್ವನಿ ಎತ್ತಲಿಕ್ಕಾಗಲಿ ಅವರ ಅಗತ್ಯ ಇಲ್ಲ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರೀಗ ನರ್ಮದಾ ನದಿಗೋ ಇನ್ಯಾವುದೋ ಹೋರಾಟಕ್ಕೆ ಅಲ್ಲಿ ಹೋಗಿ ಕುತ್ಕೊಳ್ಳೋದಿಲ್ಲ. ನಮಗೆ ಕೆಲಸ ಎಷ್ಟುಂಟು ಅಷ್ಟು ಮಾಡಿ ಬರತಕ್ಕಂಥವ್ರು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಉಳ್ಕೊಂಡಂತ ರಿಮೈನಿಂಗ್ ಜನಗಳು ಯಾರಿದ್ದಾರೆ, ಕೆಲವೊಂದು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿದ್ದಾರೆ, ಇನ್ನು ಕೆಲವು ರಿಕ್ಷಾ ಆ ದಿವಸದ ಹೊಟ್ಟೆಪಾಡನ್ನ ನೋಡ್ಕೊಳ್ತಕ್ಕಂಥ ರಿಕ್ಷಾ ಡ್ರೈವರ್ ಇರ್ಬೋದು, ಮತ್ತೆ ಕೆಲವೊಂದು ವರ್ಗದವರು ಇರ್ಬೋದು. ಆದ್ರೆ ಹೋರಾಟ ಮಾಡ್ತಾ ಇಲ್ಲ ಅಂತೇಳಿ ಅಲ್ಲ, ಈ ಹೋರಾಟ ಯಾವುದೇ ಕಾರಣಕ್ಕೂ ಯಾವುದೇ ಸಮಯಕ್ಕೂ ಸ್ಫೋಟಗೊಳ್ಳುತ್ತದೆ. ಇದನ್ನ ದೌರ್ಬಲ್ಯ ಅಂತ ತಿಳ್ಕೊಳ್ಳೋದು ಮಾತಾಡಿಸ್ಬೇಕು. ಇಡೀ ಜಿಲ್ಲೆ ಹೋರಾಟವನ್ನ, ಜಿಲ್ಲೆಯಲ್ಲಿ ಒಂದು ಸಂದರ್ಭದಲ್ಲಿ ನಡೆದಂತ ಹೋರಾಟ ಸತ್ತು ಹೋಗಿದೆ. ಮತ್ತೆ ಅದಕ್ಕೆ ಆಕ್ಸಿಜನ್ ಕೊಡುವಂತ ಪ್ರಯತ್ನವನ್ನು ಉಪ್ಪಿನಂಗಡಿಯಲ್ಲಿ ನೀವು ಆರಂಭ ಮಾಡಿದ್ದೀರಿ. ಇದನ್ನು ಯಶಸ್ಸು ದಡ ಮುಟ್ಟಿಸೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ಸರ್? ಹೌದು, ಸಾಧ್ಯ. ಯಾವ ರೀತಿ ಅಂತ ಹೇಳ್ತೀರಿ? ಯಾಕೆ ನೀವು ಮತ್ತೆ ಇದನ್ನ ಕೈಗೆತ್ತಿಕೊಳ್ಬೇಕಾದ ಅನಿವಾರ್ಯತೆ ಯಾಕೆ ಬಂತು? ಒಂದು ವರ್ಷ ಮೊದಲು ಒಂದು ಹೋರಾಟ ಯಾವ ಮಟ್ಟಕ್ಕೆ ಹೋಗಿತ್ತು, ಅದರ ನಂತರ ಒಂದು ತಾತ್ಕಾಲಿಕವಾಗಿ ಅದರಲ್ಲಿ ಒಂದು ಸ್ಥಿರತೆ ಬಂದಿತ್ತು. ಇದಕ್ಕೆ ಸ್ಪಷ್ಟನೆ ಕೊಡೋ ಮೊದಲು ನಾನು ಮೊದಲನ ಪ್ರಶ್ನೆ ಅವರಿಗೆ ಕೇಳಿದ್ದಕ್ಕೆ ಒಂದು ಸಣ್ಣ ಒಂದು ಸ್ಪಷ್ಟನೆ ಕೊಡಬೇಕಂತ ಅನ್ನಿಸ್ತೆ. ಏನಂದರೆ, ಜಿಲ್ಲೆಯಲ್ಲಿ ಇದಕ್ಕೆ ಒಂದು ಯಾವ ಥರದ್ದೊಂದು ಮೌನ ಇದೆ, ಅದನ್ನು ನಾವು ವಿರೋಧ ಅಲ್ಲ ಅಂತ ಹೇಳಿ ಗ್ರಹಿಸುವುದು ತಪ್ಪು. ಯಾಕಂತ ಹೇಳಿದರೆ, ಜಿಲ್ಲೆಯ ಜನರಿಗೆ ಎಲ್ಲ ಕಡೆ ಜನರಿಗೆ ವಿರೋಧ ಇದೆ. ಉಪ್ಪಿನಂಗಡಿ ಆಗಲಿ ಅಥವಾ ಮಂಗಳೂರಾಗಲಿ, ಅವರಿಗೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಒಂದು ಮಾಧ್ಯಮ ಬೇಕಾಗುತ್ತೆ. ಈಗ ನೋಡಿ, ನಾವು ಕಂಪೇರ್ ಮಾಡಿದರೆ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳು ಮತ್ತು ಘಟ್ಟದ ಮೇಲೆ ಜಿಲ್ಲೆಗಳು ಅಂದರೆ ಆಚೆಗೆ, ಅಲ್ಲಿ 3 ಪೊಲಿಟಿಕಲ್ ಪಕ್ಷಗಳಿವೆ. ಒಂದು ಕಾಂಗ್ರೆಸ್, BJP ಮತ್ತೊಂದು ಜನತಾದಳ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, 3 ಇದ್ದ ಕಾರಣ ಯಾವುದೇ ವಿಷಯದಲ್ಲಿ ಒಂದು 3 ಆ್ಯಂಗಲ್ ಇರುತ್ತೆ. ಇಲ್ಲಿ 2 ಪಕ್ಷ, 3ನೇದು ಇಲ್ಲ. ಆದ ಕಾರಣ ಇಲ್ಲಿ 2 ಆ್ಯಂಗಲ್ ಇರೋದು. ಯಾವುದೇ ವಿಷಯ, ಯಾವುದೇ ಹೋರಾಟ ಇಷ್ಟುವರೆಗೆ ಇಲ್ಲಿ ಸಕ್ಸಸ್ ಆಗೋದಿಲ್ಲ. ಯಾಕಂತ ಹೇಳಿದರೆ,
ಇಲ್ಲಿ ಯಾವ ಹೋರಾಟಕ್ಕೂ ಯಾವ ಪಕ್ಷವೂ ಇಳಿದು ಫೈಟ್ ಮಾಡಲಿಲ್ಲ, ಸಪೋರ್ಟ್ ಮಾಡಲಿಲ್ಲ. ಈಗ ಅಲ್ಲಿ ನಾವು ನೋಡಿದರೆ BJP ಸಪೋರ್ಟ್ ಮಾಡ್ಬೋದು ಅಥವಾ ಮಾಡ್ತಾ ಇದೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ, ಬಟ್ JDS ಅದನ್ನು ಶಾಂತವಾಗಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದರೆ ಈಗ ನೋಡಿ ಕೆಲಸ ಆಗ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ಒಂಥರ ಯಾವ ಥರದ್ದು ಒಂದು ಅಜಿಟೇಷನ್ ಮಾಡ್ತಾ ಇದ್ದೇವೆ, ಅಲ್ಲಿ ಒಂದು ಅಜಿಟೇಷನ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ಕೆಲಸ ಆಗ್ತಾ ಇಲ್ಲ, ಈ ಸ್ಪೀಡ್ ಸಾಕಾಗ್ತಾ ಇಲ್ಲ, ಎತ್ತಿನ ಹೊಳೆ ಮಾಡಬಾರ್ದು, ನೀವು ನೇತ್ರಾವತಿಯ ಮಾಡ್ಬೇಕಂತ ಹೇಳಿ ಪರಮಶಿವ ವರದಿಯನ್ನೇ ಜಾರಿ ಮಾಡಬೇಕು. ಇದಕ್ಕೆ ಇಂಧನ ಹಾಕುವಂಥದ್ದು ಅಂದ್ರೆ ಫ್ಯೂಲ್ ಹಾಕುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ JDSನವರು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ನವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ, BJP ಅವರು ಸಪೋರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಇಲ್ಲಿಯ ಒಂದು 2 ಜಿಲ್ಲೆ ಮುಖ್ಯ ಅಲ್ಲ, ಅಲ್ಲಿ ಒಂದು 10 ಜಿಲ್ಲೆ ಅದಕ್ಕೆ ಪ್ರಭಾವಿತವಾಗಿ ಇದೆ ಈ ಪ್ರಾಜೆಕ್ಟಿಗೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಕಂಪೇರ್ ಮಾಡಿದರೆ ಅದು ಇಂಪಾರ್ಟೆಂಟ್ ಅಂತ ಹೇಳಿ ಇವರ ಹೆಡ್ ಕ್ವಾರ್ಟರ್ಸ್ ಇರೋದು ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರಿಂದ ಕಮಾಂಡ್ ಬರುತ್ತೆ ಇವರಿಗೆ, ಅದನ್ನು ಮಾತ್ರ ಇವರು ಇದು ಮಾಡೋದು. ಎರಡನೇದು ಏನಂದರೆ ದಕ್ಷಿಣ ಕನ್ನಡದಲ್ಲಿ ಬೇಕಾದಷ್ಟು ಪಾಲಿಟಿಷಿಯನ್ಸ್ ಇದ್ದಾರೆ, ಬಟ್ ವಿ ಡು ನಾಟ್ ಹ್ಯಾವ್ ಲೀಡರ್ಸ್. ಲೀಡರ್ಸ್ ಯಾರಂದರೆ ಅವರು ವಿಷನರೀಸ್ ಆಗಿರ್ತಾರೆ. ನಮ್ಮ ಜಿಲ್ಲೆಗೆ ಏನು ಬೇಕು, ಇನ್ನು 10 ವರ್ಷ ನಂತರ 20 ವರ್ಷ ನಂತರ ಬರುವ ಪ್ರಾಬ್ಲಮ್ಸ್ ಏನು ಅದನ್ನು ನಾವು ಗ್ರಹಿಸ್ಕೊಂಡು ಅದನ್ನು ನಾವು ಇವತ್ತೇ ಸಾಲ್ವ್ ಮಾಡುವ ಒಂದು ವಿಷನ್ ಏನಿದೆ, ಅವರು ವಿಷನರಿ ಲೀಡರ್ಸ್ ಇಲ್ಲ. ಇವರು ಪಾಲಿಟಿಷಿಯನ್ಸ್ ಅಂದ್ರೆ ಏನಂದ್ರೆ ಇವರಿಗೆ ಟಿಕೆಟ್ ಸಿಗುತ್ತೆ, ಗೆಲ್ತಾರೆ ಅಷ್ಟೇ. ಸೊ ನೀವು ನೋಡ್ಬೋದು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಅವರು ಹೊಟ್ಟೆ ತುಂಬುವಾಗ ಅವರು ಪಾಲಿಟಿಕ್ಸ್ಗೆ ಇಳಿತಾರೆ. ಯಾರು ಇಲ್ಲಿ ಹೋರಾಟಕ್ಕೆ ಇಳಿದು ಒಂದು ದೊಡ್ಡ ಜನ ಆದವರಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ನಿಮಗೆ ಈ ಇಡೀ ಸಿನಾರಿಯೋದಲ್ಲಿ ನಾವು ನೋಡುವಾಗ ಏನಂದ್ರೆ ಇದನ್ನು ಅಪೋಸ್ ಮಾಡಿದವರು ವಸಂತ್ ಬಂಗೇರು ಒಬ್ಬರೇ, ಬೆಳ್ತಂಗಡಿ ಶಾಸಕರು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳುವುದಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಆಗುವಾಗ ಇದರ ಬಗ್ಗೆ ಎತ್ತಿನ ಹೊಳೆ ಬಗ್ಗೆ ಡಿಸ್ಕಷನ್ ಆಗುವಾಗ BJP MLAಗಳಿದ್ರು, MLCಗಳಿದ್ರು, ಕಾಂಗ್ರೆಸ್ನವರಿದ್ರು, ಆದರೂ ಅದನ್ನು ಓಪನ್ ಆಗಿ ಅಪೋಸ್ ಮಾಡಿದವರು ವಸಂತ್ ಬಂಗೇರು ಒಬ್ಬರೇ. ಆ ಮೀಟಿಂಗಲ್ಲಿ ಇವ್ರು ಮಾತಾಡಲಿಲ್ಲ ಅಂದರೆ ಇವರಿಗೆ ದಮ್ಮಿಲ್ಲ ಅಂತ ಅರ್ಥ. ಅವ್ರು ಯಾಕೆ ಮಾತಾಡಿದ್ರು ಅಂತ ಹೇಳಿ ನಾವು ಸಣ್ಣ ಒಂದು ಪರಿಶೀಲನೆ ಮಾಡಿದ್ರೆ ಅವರು ಜನನಾಯಕರು ಅಂದರೆ ಅವರ ಪೊಲಿಟಿಕಲ್ ಹಿಸ್ಟ್ರಿ ನೋಡುವಾಗ ಬೇರೆ ಬೇರೆ ಪಾರ್ಟಿಯಲ್ಲಿದ್ದರು, ಇದ್ರೆ ಸಹ ಅವರ ವೋಟ್ ಶೇರ್ ಯಾವುದಿದೆ ಇಟ್ಕೊಂಡು ಅಂದ್ರೆ ಜನರು ವಸಂತ್ ಬಂಗೇರಿಗೆ ವೋಟ್ ಕೊಡುವುದು ಹೊರತು ಪಕ್ಷಕ್ಕೆ ಅಲ್ಲ. ಅವ್ರು ಯಾವುದೇ ಪಕ್ಷದಲ್ಲಿ ಇರಲಿ ಅವರ ವೋಟ್ ಅವರ ಒಟ್ಟಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ಅವರ ಪರ್ಸನಲ್ ಕೆಪಾಸಿಟಿ ಇದೆ ಆ ವೋಟ್ ತಗೊಳ್ಳುವಂಥದ್ದು. ಆ ಪರ್ಸನಲ್ ಕೆಪಾಸಿಟಿಯಲ್ಲಿ ವೋಟ್ ತಗೊಳ್ಳುವವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾರು ಇಲ್ಲ. ವೈಯಕ್ತಿಕ ವರ್ಚಸ್ಸು ಇಲ್ಲದಿದ್ದ ಕಾರಣ ಅವರು ಪೊಲಿಟಿಕಲ್ ಆಂಗಲ್ ಅಲ್ಲಿ ನಮ್ಮ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನು ಅಥವಾ ಯಾವುದೇ ಒಂದು ವಿಷಯವನ್ನು ತಗೊಂಡು ಅವರು ಪಾರ್ಟಿಯನ್ನು ಚಾಲೆಂಜ್ ಮಾಡುವ ಕೆಪಾಸಿಟಿ ಇಲ್ಲ ಅವರಿಗೆ. ಪಾರ್ಟಿಯಲ್ಲಿ ಚಾಲೆಂಜ್ ಮಾಡಿದ್ರೆ ಅವರನ್ನು ತೆಗೆದು ಬಿಸಾಡ್ತಾರೆ. ಸರ್, ಅದೇ ಉಪ್ಪಿನಂಗಡಿಯಲ್ಲಿ ನಿನ್ನೆ ನೀವು ಮೀಟಿಂಗ್ ಅನ್ನ ಮಾಡಿದ್ರಿ, ಏನು ನಿರ್ಧಾರ ತೆಗೆದುಕೊಂಡಿದ್ದೀರಿ, ಏನು ಮಾಡಬೇಕು ಅಂತ ಬಯಸ್ತಾ ಇದ್ದೀರಿ? ಸೆಪ್ಟೆಂಬರ್ 15 ಮಂಗಳವಾರ ದಿವಸ ನಾವು ಹೆದ್ದಾರಿ ಬಂದ್ ಮಾಡಿ, ಯಾವುದು ಬ್ಯಾಂಗ್ಳೂರ್ ಹೈವೇ ಇದೆ, ಬಂದ್ ಮಾಡಬೇಕು. ಬಂದ್ ಮಾಡಿ ಕಂಪ್ಲೀಟಾಗಿ ನಾವು ಈ ಶಾಸನಕ್ಕೆ ಬಿಸಿ ತಟ್ಟಿಸ್ಬೇಕಂತ ಹೇಳಿ ನಿರ್ಧಾರ ತಗೊಂಡಿದ್ದೇವೆ. ಅದಕ್ಕೆ ನಾವು ಜೈಲು ಹೋಗ್ಲಿಕ್ಕೂ ರೆಡಿ. ನಮ್ಮ ಜನರು, ಅಲ್ಲಿಯ ಜನರು ಸಂಪೂರ್ಣವಾಗಿ ಪಕ್ಷವನ್ನು ಮರೆತು, ಜಾತಿ ಧರ್ಮ ಭೇದವನ್ನು ಮರೆತು ಒಟ್ಟಾಗಿದ್ದಾರೆ. ಈ ಒಂದು ಕಿಚ್ಚು ನಾನು ಆಶಿಸ್ತೇನೆ ಇಡೀ ಜಿಲ್ಲೆಗೆ ಹರಡಬೇಕು. ಜಿಲ್ಲೆಯಲ್ಲಿ ಇದೇ ಭಾವನೆ ಬರಬೇಕು. ನಮ್ಮ ಉಪ್ಪಿನಂಗಡಿಯಲ್ಲಿ ಯಾವ ಭಾವನೆ ಇವತ್ತು ಬಂದಿದೆ ಅದೇ ಭಾವನೆ ನಮ್ಮ ಜಿಲ್ಲೆಗೆ ಬರಬೇಕು. ನಾವು ಒಟ್ಟಾಗಬೇಕು. ನಮ್ಮ ಪೊಲಿಟಿಕಲ್ ಗೇಮ್ಸ್ ಯಾವುದು ಪೊಲಿಟಿಷಿಯನ್ಸ್ ಆಡ್ತಾರೆ ಅದನ್ನು ಬಯಲು ಮಾಡಿ ನಾವು ಇದನ್ನು ಮೆಟ್ಟಿ ನಿಲ್ಬೇಕಂತ ಹೇಳುವಂಥದ್ದು ನನ್ನ ಆಶೆ. ಶಶಿಧರ್ ಶೆಟ್ರೆ, ಒಂದು ನದಿ ಹೋದ್ರೆ ಮತ್ತೊಂದು ನದಿ ಇದೆ, ನಮಗೆ ಕುಮಾರಧಾರ ಹೋದ್ರೆ ನೇತ್ರಾವತಿ ಇದೆ, ನೇತ್ರಾವತಿ ಹೋದ್ರೆ ಕುಮಾರಧಾರ ನದಿ ಇದೆ ಅಂತ ಅಲ್ಲಿಯ ಜನ ಭಾವಿಸಿಕೊಳ್ಬಹುದಿತ್ತು. ಬಟ್ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಮಾಡ್ತೇವೆ, ಏನಾದ್ರೂ ಒಂದು ಮಾಡಬೇಕು ಅಂತ ಒಂದು ಪ್ಲಾನ್ ಆದ್ರೂ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಯಾಕೆಂದ್ರೆ ಬಂಟ್ವಾಳದಲ್ಲಿ ಇದೆ, ಬಂಟ್ವಾಳದ ಜನ ಮಾತಾಡೋದೇ ಇಲ್ಲ ನನಗೆ ಗೊತ್ತಿರೋ ಹಾಗೆ. ಬೆಳ್ತಂಗಡಿಯಲ್ಲೂ ಆಗ್ತಾ ಇಲ್ಲ ಹೋರಾಟ, ಯಾಕೆ ಆಗಾಗಿದೆ? ಅದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಮಂದಿ ನಮ್ಮ ಬಾವಿಯಲ್ಲಿ ನೀರುಂಟು, ನಮಗೆ ಪಂಪ್ ಸೆಟ್ ಇದೆ, ನಮಗೆ ನೀರಿನ ಸಮಸ್ಯೆ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನೀವು ಯಾವುದೇ ಒಂದು ಮೈನ್ಸ್ ಅಂಡ್ ಜಿಯಾಲಜಿ DD ಅಥವಾ MD ಹತ್ರ ಕೇಳಿ, ಯಾವುದೇ ಒಂದು ಗಣಿ ಮತ್ತು ಭೂವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಕೇಳಿ, ಬಾವಿ ತೆಗೆದ್ರೆ ನೀರೆಲ್ಲಿಂದ ಬರ್ತದೆ ಕೇಳಿ. ಜಲ ಬರ್ತದೆ ಸರಿ, ಎಲ್ಲಿಂದ ಬರ್ತದೆ ಜಲ ಅನ್ನುವಂಥದ್ದು ಎಲ್ಲಿ? ಈಗ ಮಳೆಗಾಲದಲ್ಲಿ ಫಾಲ್ಸ್ ಅಲ್ಲಿ ನೀರು ಬರ್ತದೆ, ಮಳೆ ಮುಗ್ದ ನಂತರ ಕೂಡ ಫಾಲ್ಸ್ ಅಲ್ಲಿ ನೀರು ಹರಿತದೆ, ಅದು ಎಲ್ಲಿಂದ ಕೇಳಿ, ಆನ್ಸರ್ ಇಲ್ಲ.
ಅದಕ್ಕೆ ಈ ಟೆಕ್ನಿಕಲ್ ಆನ್ಸರ್ ಅನ್ನ ಯಾವಾಗ ಮನುಷ್ಯ ಅರ್ಥ ಮಾಡ್ಕೊಳ್ತಾನೋ, ದಕ್ಷಿಣ ಕನ್ನಡ ಜಿಲ್ಲೆಯ ಮನುಷ್ಯ ಅರ್ಥ ಮಾಡ್ಕೊಳ್ತಾನೋ, ಆವಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಮ್ದು ವೆಸ್ಟರ್ನ್ ಘಾಟ್ಸ್ ಒಳಗೆ ಕನ್ಯಾಕುಮಾರಿಯಿಂದ ಈಚೆಗೆ ಮುಂಬೈವರೆಗೆ 5 ಶೋಲಾ ಫಾರೆಸ್ಟ್ ಅನ್ನ ಗುರುತಿಸಿದ್ದಾರೆ. 5 ಶೋಲಾ ಫಾರೆಸ್ಟ್ ಅನ್ನು ನಾವು ಗಮನಿಸಬಹುದು. ಬೆಟ್ಟದ ತುದಿಯಲ್ಲಿ ಹುಲ್ಲಿರ್ತದೆ, ಬುಡದಲ್ಲಿ ಕಾಡಿರ್ತದೆ. ಆ ಹುಲ್ಲಿನ ಬೇರುಗಳ ಅಡಿ ಕಂತಿದ ನೀರು, ಅಲ್ಲಿ ಒಂದು ತಟ್ಟೆ ಇರ್ತದೆ, ಶಿಲಾಪದರ. ಇಲ್ಲಿ ಭೂಮಿಯಲ್ಲಿ ನಾವು ಬೋರ್ವೆಲ್ ತೆಗೆಯುವಾಗ ಒಂದು ಶಿಲಾಪದರ ಸಿಗುತ್ತೆ, ಇದು ಸಮತಟ್ಟಾಗಿರುತ್ತೆ. ಆದ್ರೆ ಶೋಲಾ ಫಾರೆಸ್ಟ್ ಅಲ್ಲಿರುವಂತಹ ನೀರಿನ ತಟ್ಟೆ ಏನಿದೆ, ತಟ್ಟೆ ರೂಪದಲ್ಲಿ ಇದ್ದು ಅಲ್ಲಿ ನೀರು ಸ್ಟೋರ್ ಆಗಿರುತ್ತೆ. ಅದು ಫಿಲ್ಟರ್ ಆಗಿರುವಂತ ನೀರು ಈ ನಮ್ಮ ಬಾವಿಯಲ್ಲಿ ಬಂದಿರುವಂತದ್ದು, ಬಾವಿಯಲ್ಲಿ ಅಥವಾ ನಮ್ಮ ಜೊಲ ಏನು ಬರುವಂತದ್ದು ಅದು ನೀರು. ಯಾವಾಗ ಇವರು ಆ 15 ಅಡಿ 11 ಅಡಿಯ ಪೈಪ್ಗಳಿಗೆ 20 ಮೀಟರ್ ವರೆಗೆ ಆಳ ತೆಗೆದು ಇವರು ಆ ಶೋಲಾ ಫಾರೆಸ್ಟಿನ ಆ ತಟ್ಟೆಯನ್ನು ಯಾವಾಗ ಇವರು ಡ್ಯಾಮೇಜ್ ಮಾಡ್ತಾರೋ, ಖಂಡಿತ ಇದು ನಾವು ಯಾವ ಸ್ವಾಮೀಜಿಗಳ ಭವಿಷ್ಯ ಹೇಳಬೇಕಾಗಿಲ್ಲ. ನಾನು ನಿಜ ಇದೊಂದು ವಾಸ್ತವವನ್ನು ನಿಮಗೆ ಜನರ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ ಬಾಂಧವರೇ. ಈ ಶೋಲಾ ಫಾರೆಸ್ಟಿನ ತಟ್ಟೆ ಯಾವಾಗ ಹಾಳಾಯ್ತೋ ಆ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಗೆ ದಟ್ಟ ದಾರಿದ್ರ್ಯ ಆವರಿಸ್ತಾ ಇದೆ. ನಮ್ಮ ಬಾವಿಯಲ್ಲಿ ಕುಡಿಲಿಕ್ಕೆ ನೀರಲ್ಲ. ನಾವು ಕೂಡ ಇವತ್ತು KSRTC ಮತ್ತೆ ಈ ಕಡೆ ಬೇರೆ ಬೇರೆ ಡ್ರೈ ಏರಿಯಾದಿಂದ ಬಂದು ಗುಳೆ ಬಂದು ಇಲ್ಲಿ ಕೂಲಿಗಾಗಿ ಜನ ನಿಂತ್ಕೊಳ್ತಾರೆ. ಮುಂದೊಂದು ದಿನ ನಾವು, ನಮ್ಮ ಮಕ್ಕಳು, ನಮ್ಮ ಕುಟುಂಬದ ಸದಸ್ಯರು ಬೇರೆಯವರಿಗೆ ಗುಳೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ ಖಂಡಿತ. ಇನ್ನು ನೇತ್ರಾವತಿ ನದಿಯಲ್ಲಿ ನೀರಿಲ್ಲ ಅಂತೇಳಿ ಹೇಳಿ ತಿಳ್ಕೊಂಡಿರಬಹುದು. ಈಗಾಗಲೇ NMPT ಪ್ರೊಫೆಸರ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ ಸಿಕ್ಕುವಂತದ್ದು ಟೋಟಲ್ ಪ್ರಾಜೆಕ್ಟ್ ಒಳಗೆ 9 TMC ಅಂತ. ಅದಕ್ಕೆ ಇವರು ಕೈ ಹಾಕಿರುವಂತದ್ದು ಕುಮಾರಧಾರದ ಕೈಗೆ ಈಗಾಗಲೇ ಹೆಲಿಕಾಪ್ಟರ್ ಸರ್ವೆ ಆಗಿದೆ. ಸಕಲೇಶ್ಪುರದ ಜನ ಅದು ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದಾರೆ. ಅದೇ ನನಗೆ ಪ್ರಶ್ನೆ ಇರುವಂತದ್ದು, ಮಾಧ್ಯಮಗಳು, ನಾನು ಕೋಟ್ ಮಾಡಬೇಕು, ಲಕ್ಷ್ಮೀ ಮಚ್ಚಿನ ಅವರು ನಿರಂತರವಾಗಿ ಉದಯವಾಣಿಯಲ್ಲಿ ಸ್ಟೋರಿ ಮಾಡ್ತಾ ಬರ್ತಾ ಇದ್ದಾರೆ. ಏನಾಗತ್ತೆ ಸಮಸ್ಯೆ, ಏನಾಗಬಹುದು, ಅಲ್ಲಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ನಮ್ಮ ಜನಕ್ಕೆ ಗೊತ್ತಾಗ್ತಾ ಇಲ್ವಾ? ಅಥವಾ ಗೊತ್ತಿದ್ದು ಯಪ್ಪ ಅದರ ವಿಚಾರ ಬೇಡ, ಅದರಲ್ಲೆಲ್ಲ ಮಾತಾಡೋದಕ್ಕೆ ನಮಗೆ ಪುರುಸೊತ್ತಿಲ್ಲ, ನಮಗೆ ಬೇರೆ ವೀಕೆಂಡ್ ಪಾರ್ಟಿಗಳಿದಾವೆ, ಬೇರೆ ಬೇರೆ ಕೆಲಸಗಳಿದಾವೆ, ಈಗ ತಿಳ್ಕೊಂಡಿದ್ದಾರಾ? ಅದಕ್ಕೆ ಮೊನ್ನೆ ರಾಯಚೂರು ಕಡೆಯಿಂದ ಬಂದವರು ನಮ್ಮ ಗೆಳೆಯರು ಅಲ್ಲಿ ಹೋಟೆಲಲ್ಲಿ ಅಲ್ಲಿ ಹೋಟೆಲ್ ಓನರ್ ಹತ್ರ ಒಂದು ಡಿಸ್ಕಸ್ ಮಾಡ್ತಾ ಇರುವಾಗ, ಇಲ್ಲಿ ನೇತ್ರಾವತಿ ನದಿ ವೆಸ್ಟರ್ನ್ ಘಾಟ್ಸ್ ಹಾಳಾಗ್ತಾ ಇದೆ, ಅಲ್ಲಿ ಒಂದು ಹೋರಾಟಗಳ ನಿಮ್ಮಲ್ಲಿ ಹೋರಾಟದ ತೀವ್ರತೆ ಯಾಕೆ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಅದಕ್ಕೆ ದಿನೇಶ್ ಹೊಳ್ಳ ಮತ್ತೆ 2-3 ಜನ ಇದ್ದಾರೆ, ಅವರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವೊಂದು ಜನ ಈ ಹೋರಾಟವನ್ನು ಕೂಡ ಕೆಲವರಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ. ಅದು ತಪ್ಪು. ಆ ಭಾವನೆಯನ್ನು ನೋಡಿ, ನಮ್ಮನ್ನ ನೋಡಿ ಇನ್ನೊಬ್ರು ನಗಾಲಿಕ್ಕೆ ನಾವು ಬಿಡಬಾರ್ದು. ನಮ್ಮ ಕರ್ತವ್ಯ ಏನು? ಮುಂದೆ ನೋಡಿ, ನಾವು ಪರಿಸರದ ಜೊತೆ ಹುಟ್ಟಿ ಬೆಳೆದವರು. ನಮ್ಮ ಮನೇಲಿ ಬಾವಿಯಲ್ಲಿ ಇವತ್ತು ನೀರಿದೆ ಅಂತೇಳಿ ನಾವು ತಿಳ್ಕೊಂಡು ಕೂತ್ಕೊಂಡಿರ್ಬೋದು. ಮುಂದೆ ನಾವು ಪ್ರತಿಯೊಬ್ಬನಿಗೂ, ಮೋದಿ ಇರ್ಬೋದು ಅಥವಾ ಯಾರೇ ಇರ್ಬೋದು, ನಮ್ಮ ನಾಯಕರಿಗೆ ಒಂದು 20 ವರ್ಷದ, ಅವ್ರು ಹೇಳಿದ್ರೆ ಮೊನ್ನೆ 20 ವರ್ಷದ ಮುಂದೆ ನನ್ನ ಭಾರತ ಹೇಗಿರ್ಬೇಕಂತೇಳಿ. ಇಲ್ಲ, ಮೋದಿನ ಹೊಗಳ್ತಾ ಇಲ್ಲ. ಅದೇ ರೀತಿ ಪ್ರತಿಯೊಬ್ಬ ನಮಗೂ ಕೂಡ ಮುಂದೆ ನಮ್ಮ ಅಜ್ಜ, ನಮ್ಮ ಮುತ್ತಜ್ಜನವರು ನಮ್ಮ ಪರಿಸರವನ್ನು ಇಷ್ಟು ಬಿಟ್ಟಿದ್ದಾರೆ, ವೆಸ್ಟರ್ನ್ ಘಾಟ್ಸ್ ಬಿಟ್ಟಿದ್ದಾರೆ, ಪರಿಸರ ಬಿಟ್ಟಿದ್ದಾರೆ, ಗದ್ದೆ ಬಿಟ್ಟಿದ್ದಾರೆ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ಕೊಡ್ತಾ ಇದ್ದೇವೆ? ಸರ್, ಅದೇ ನನಗೆ ಹೋರಾಟಗಾರರನ್ನ ಮಾತಾಡಿಸಿದೆ. ನಾನು ನಿಮ್ಮ ವೈದ್ಯರಾಗಿ ನಾನು ಕೇಳ್ತಾ ಇರುವಂತದ್ದು, ಬಹಳ ಜನಕ್ಕೆ ಒಂದು ಭ್ರಮೆ ಇದೆ. ಮೊನ್ನೆ ಒಬ್ರು ಕರೆ ಮಾಡಿ ಹೇಳಿದ್ರು ನಮ್ಮ ಕಾರ್ಯಕ್ರಮಕ್ಕೆ, ಏನಾಗೋದಿಲ್ಲ, ಅವರಿಗೆ ಬಹಳ ಕಷ್ಟ ಇದೆ, ಪಾಪ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ, ನಮ್ಮ ನೀರನ್ನು ಕೊಡೋಣ, ನಮಗೇನು ನೀರಿಗೇನು ಬರ ಬಂದಿಲ್ಲ, ಮಳೆ ಬರುತ್ತೆ, ಏನು ಇನ್ನೊಂದು ಪಶ್ಚಿಮ ವಾಹಿನಿ ಅಂತ ಯೋಜನೆ ಮಾಡಿಕೊಳ್ಬಹುದು, ಈ ರೀತಿ ಎಲ್ಲ ಮಾತಾಡ್ತಾರೆ. ಸೊ ಅಂದ್ರೆ ಇಲ್ಲಿನ ಜನಗಳಿಗೆ ಇದರ ಸಮಸ್ಯೆ ಏನು ಅಥವಾ ಏನಾಗತ್ತೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಸೊ ನೀವೇನು ಹೇಳ್ತೀರಿ, ಈ ಯೋಜನೆ ಎಲ್ಲಾದ್ರೂ ಜಾರಿ ಆದ್ರೆ, ಎತ್ತಿನ ಹೊಳೆ, ಸೋ ಕಾಲ್ಡ್ ಎತ್ತಿನ ಹೊಳೆ ಯೋಜನೆ ಜೊತೆಗೆ ಕುಮಾರಧಾರವನ್ನ ಆಪೋಷಣ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ನೇತ್ರಾವತಿಯನ್ನ ಆಪೋಷಣ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ಏನ್ ಆಗತ್ತೆ? ಈ ಜಿಲ್ಲೆಗೆ ಏನ್ ಸಮಸ್ಯೆ ಆಗತ್ತೆ? ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಹೇಳುವಂಥದ್ದು ನೇತ್ರಾವತಿ ನದಿ ತಿರು ಯೋಜನೆ ಈ ಸಮಗ್ರ ಪ್ರಾಜೆಕ್ಟಿನ ಫಸ್ಟ್ ಫೇಸ್. ಅದು ಸೆಕೆಂಡ್ ಫೇಸ್ ನೇತ್ರಾವತಿ ತಿರುವು, ಥರ್ಡ್ ಫೇಸ್ ಕುಮಾರಧಾರ ತಿರುವು. ಯಾಕಂತ ಹೇಳಿದ್ರೆ ಟಿ.ವಿ. ರಾಮಚಂದ್ರ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ರು ಇದೇ ಒಂದು 6 ತಿಂಗಳ ಒಳಗೆ 24 TMC ನೀರು ಸಿಗೋದಿಲ್ಲ. 24 TMC ಇವ್ರು ಹೇಳ್ತಾ ಇದ್ದಾರೆ. ಬೆಂಗಳೂರಿನವರು ಸ್ವತಃ ಒಂದು 3 ಜನ ಸೈಂಟಿಸ್ಟ್ ಇದನ್ನು ಸ್ಟಡಿ ಮಾಡಿ ಏನು ಹೇಳಿದ್ರು ಅಂದ್ರೆ, ಅವರು ಇಡೀ ವರ್ಷದಲ್ಲಿ ಎಷ್ಟೆಷ್ಟು ಮಳೆ ಎಲ್ಲೆಲ್ಲಿ ಬರುತ್ತೆ ನಮ್ಮ ದಕ್ಷಿಣ ಕನ್ನಡ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಂತ ಸ್ಟಡಿ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟರು. ಏನಂದ್ರೆ ಜನವರಿಯಿಂದ ಡಿಸೆಂಬರ್ ತನಕ ಅವರೊಂದು ಸ್ಟಡಿ ಮಾಡುವಾಗ ಅವನಿಗೆ ಏನು ಕಂಡು ಬಂತಾರೆ, ಇಡೀ ವರ್ಷದಲ್ಲಿ ನಮಗೆ ಸಿಗುವಂಥದ್ದು 9 TMC ನೀರು ಮಾತ್ರ. ಅವರು ಹೇಳ್ತಾ ಇದ್ದಾರೆ, ಇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ 24 TMC ನೀರು ಸಿಗುತ್ತೆ ಅಂತ ಹೇಳಿ. 24 TMC ನೀರು ಎಲ್ಲಿಂದ ಸಿಗುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಇಡೀ ಹೋರಾಟಕ್ಕೆ ಇದು ಒಂದು ಅಥೆಂಟಿಕ್ ಡಾಕ್ಯುಮೆಂಟ್. ಏನಂತ ಹೇಳಿದ್ರೆ, ಇದು ನೀರಿದು ಸಿಗುವುದಿಲ್ಲ, ಇದು ಒಂದು ಬೋಗಸ್ ಪ್ರಾಜೆಕ್ಟ್ ಅಂತ ಹೇಳುವಂಥದ್ದು ಅವರೇ ಹೇಳ್ತಾ ಇದ್ದಾರೆ. ಒಂದನೇದು. ಎರಡನೇದು ಏನಂದ್ರೆ, ಪರಮಶಿವಯ್ಯ ಯಾರು ಈ ಪ್ರಾಜೆಕ್ಟ್ ಅನ್ನು ಮಾಡಿದ್ರು, ದಿವಂಗತ ಪರಮಶಿವಯ್ಯರು, ಅವ್ರು ಈ ಪ್ರಾಜೆಕ್ಟ್ ಪ್ರಪೋಸ್ ಮಾಡುವಾಗ ಅವರಿದ್ದರು.
ಅವರು ಸಹ ಹೇಳಿದ್ದಾರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಇಸ್ ನಾಟ್ ಫೀಸಬಲ್ ಅಂತ. ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅಂತ ಅವರು ಹೇಳಿದ್ದೇನೆಂದ್ರೆ ನೇತ್ರಾವತಿ ಮಾಡಿ ಎತ್ತಿನಹೊಳೆ ಬೇಡ ಅಂತ. ಈಗ ಯಾವುದು ನಮ್ಮ ಕೋಲಾರ ಜನರು ಹೇಳ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ. ಎರಡನೇ ವಿಷಯ ಏನಂತ ಹೇಳಿದ್ರೆ, ನಾವು ಆವಾಗ ಹೇಳಿದಾಗೆ ಇದಕ್ಕೆ ಒಂದು ಫೋರ್ಸ್ ಕೊಡುವಂಥ, ಇಂಪೆಟಸ್ ಕೊಡುವಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಇಲ್ಲ ನಮ್ಮ ಹತ್ರ. ಆದ ಕಾರಣ ನಮ್ಮ ಈ ಇಡೀ ನಮಗೆ ನೋಡಿ, ಯಾವುದೇ ವಿಷಯ ಇಲ್ಲಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಬ್ಯಾಕಿಂಗ್ ಇಲ್ಲದೆ ಇಲ್ಲಿ ಇಶ್ಯೂ ಆಗುದಿಲ್ಲ. ಅದು ನಮ್ಮ ಹಿಸ್ಟ್ರಿಯಲ್ಲೇ ಇದೆ. ಆದ ಕಾರಣ ಇದು ಹೀಗೆ ಆಗಿದೆ. ಮತ್ತೆ ಜನರು ಎಚ್ಚೆತ್ಕೊಳ್ತಾ ಇಲ್ಲ ಅಂದ್ರೆ ನನ್ನ ಲೆಕ್ಕದಲ್ಲಿ ನಾವು ಸಹ ಸಾಮಾನ್ಯ ಜನರೇ, ನಾವು ಹೋರಾಟಗಾರರಲ್ಲ. ಇವರಾಗ್ಲಿ ಅಥವಾ ಹೋಲ್ಡರ್ ಆಗ್ಲಿ ಅವ್ರು ಸಾಮಾನ್ಯ ಜನರು. ಸೊ ಸಾಮಾನ್ಯ ಜನರ ಒಂದು ಆಕ್ರೋಶದಿಂದನೇ ನಾವು ಹುಟ್ಟಿ ಬಂದದ್ದು ಹೊರತು ನಾವೇನು ಹೋರಾಟಗಾರರು ಬಂದು ಇಲ್ಲಿ ಫೈಟ್ ಮಾಡ್ತಾ ಇದ್ದೇವೆ ಅಂತ ಅಲ್ಲ. ಆದ ಕಾರಣ ಜನರಿಗೆ ಸಾಕಾದಷ್ಟು ಇದರ ಮೇಲೆ ಬೇಸರ ಇದೆ, ಪೊಲಿಟಿಷಿಯನ್ಸ್ ಮೇಲೆ ಅವರ ಆಕ್ರೋಶ ಇದೆ, ಮತ್ತೆ ಈ ಪ್ರಾಜೆಕ್ಟ್ ನಿಲ್ಬೇಕಂತ ಹೇಳುವಂತ ಒಂದು ಭಾವನೆಯೂ ಇದೆ ಅವರಿಗೆ. ಎಸ್, ಒಬ್ರು ಕಾಲರ್ ಬಹುಶಃ ಲೈನ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಮೊದಲ ಕಾಲರ್. ಹಲೋ, ನಮಸ್ತೆ. ಹಲೋ. ಎಸ್, ಕರೆಕ್ಟ್ ಆಯ್ತು. ಅದೇ ಶಶಿಧರ್ ಶೆಟ್ರೆ, ಒಂದು ಕಡೆಯಲ್ಲಿ ಈಗ ನೇತ್ರಾವತಿ ನದಿ ತಿರುವು ಯೋಜನೆಯ ಬಗ್ಗೆ ನಾವು ಇಲ್ಲಿನ ಜನರದೊಂದು ಬೇಡಿಕೆ ಇತ್ತು. ಆ ಸಂದರ್ಭದಲ್ಲಿ ಬಂದ್ ಮಾಡುವ ಸಂದರ್ಭದಲ್ಲಿ ಸರ್ಕಾರ ನಮ್ಮನ್ನ ಮಾತಾಡಿಸ್ಲಿ, ಅಟ್ಲೀಸ್ಟ್ ನಮ್ಮಲ್ಲಿ ಕೇಳಿ, ನಮ್ಮ ಸಮಸ್ಯೆ ಏನು ಅಂತ ಕೇಳಿ. ಒಂದು ಸರ್ಕಾರ ಹೇಳುವ ರೀತಿಯಲ್ಲಿ ಅಥವಾ ನಮ್ಮ ಮಂತ್ರಿಗಳು, ನಮ್ಮ ರಮನಾಥ್ ರೈಗಳು, ವಿನಯ್ ಕುಮಾರ್ ಸೊರಕೆ ಅವರು ಹೇಳೋ ರೀತಿಯಲ್ಲಿ ಎತ್ತಿನಹೊಳೆ ಯೋಜನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಪಯೋಗ ಆಗತ್ತೆ ಅಂತ ಆದ್ರೆ ಇಲ್ಲಿನ ಜನರ ಜೊತೆಗೆ ಮಾತಾಡಬಹುದಿತ್ತು. ಕಳ್ಳರ ರೀತಿಯಲ್ಲಿ ಯಾಕೆ ವರ್ತಿಸ್ತಾ ಇದ್ದಾರೆ ನಮ್ಮ ಸರ್ಕಾರ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇಲ್ಲಿ ಸರ್ಕಾರ ಅಂದರೆ ಜನರ ಬಾಡಿ, ಜನರದ್ದೇ ಇಲೆಕ್ಟೆಡ್ ಸರ್ಕಾರ. ಇಲ್ಲಿ ನಾವು ದೊಡ್ಡ ತಪ್ಪು ಮಾಡಿದ್ವಿ ಅಂತ ಹೇಳ್ಬೋದು. ದೊಡ್ಡ ತಪ್ಪು ನಮ್ಮದು. ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರದಾಗಿರ್ಬೋದು, ವೀರಪ್ಪ ಮೊಯ್ಲಿರ್ಬೋದು, ಸದಾನಂದ ಗೌಡರದಾಗಿ ಅಲ್ಲ. ಮೊನ್ನೆ ಒಂದು ವರ್ಡನ್ನು ಓದಿದೆ, ಇಡೀ ಪ್ರಪಂಚ ಹಾಳಾಗಿರೋದು 1% ಕೆಟ್ಟವರಿಂದಾಗಿ ಅಲ್ಲ, 99% ಒಳ್ಳೆಯವರಿಂದಾಗಿ. 1% ಜನ ಕೆಟ್ಟ ಕೆಲಸ ಮಾಡುವಾಗ 99% ಜನ ಅದನ್ನು ನೋಡ್ಕೊಂಡು ಕೂತ್ಕೊಂಡ್ರು. ಅದು ಮಾಡಬೇಡ, ತಪ್ಪು ಅಂತ ಗದರಿಸದಿದ್ರೆ 1% ಜನ ದಾರಿಗೆ ಬರ್ತಿದ್ರು. ಇದು ಆಗಿರೋದಿಷ್ಟೇ. ಬಟ್ ಇನ್ನೂ ಕೂಡ ಸಮಯ ಇದೆ ತಿದ್ಕೊಳ್ಳಿಕ್ಕೆ. ಇನ್ನೂ ಕೂಡ ನಮ್ಮ ಯಾವುದು ರಾಜಕೀಯ ನೇತಾರನ್ನು ನಾವು ದೂರ್ತಾ ಇದ್ದೀವಿ, ನಿಮಗೂ ಕೂಡ ತಿದ್ಕೊಳ್ಳಿಕ್ಕೆ ಸಮಯ ಇದೆ. ನೀವು ಕೂಡ ಇದೇ ನಾಡಲ್ಲಿ ಹುಟ್ಟಿದ್ದೀರಿ, ಇದೇ ಮಣ್ಣಲ್ಲಿ ಬೆಳೆದಿದ್ದೀರಿ, ಇದೇ ನೇತ್ರಾವತಿ ನದಿ ನೀರನ್ನು ಕುಡಿದಿದ್ದೀರಿ. ನಿಮ್ಮ ತಾತ ಮುತ್ತಂದಿರು ಇದೇ ನೀರನ್ನು ಕುಡಿದಿದ್ದು ಬೆಳೆದಿದ್ದವರು, ನಿಮ್ಮ ಮಕ್ಕಳು ಕೂಡ ಇದೇ ನೀರನ್ನು ಕುಡಿದವರು. ಈ ಮಣ್ಣಿಗೆ ದ್ರೋಹ ಮಾಡಬೇಡಿ ಸರ್. ಈ ಭಾವನಾತ್ಮಕತೆ ವರ್ಕ್ ಆಗೋದಿಲ್ಲ. ಬಹುಶಃ ನಮ್ಮ ರಾಜಕಾರಣಿಗಳು ಯಾರು ಕೂಡ ಭಾವನಾತ್ಮಕತೆಯನ್ನು ಉಳಿಸಿಕೊಂಡಿಲ್ಲ. ನಾವು ಕೇಳಿದ್ರೆ ನೇತ್ರಾವತಿ ಹೋದ್ರೆ ಕುಮಾರಧಾರ ಇದೆ ರೀ ಅಂತ ಆನ್ಸರ್ ಮಾಡ್ತಾರೆ. ಎಸ್, ಇನ್ನು ಈ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಬ್ರೇಕ್ ನಂತರ ನಿಮ್ಮ ಕರೆಯನ್ನು ಕೂಡ ಸ್ವೀಕರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ನೇತ್ರಾವತಿ ಅನ್ನೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಅದೇ ಒಂದು ಹಠದ ಹಿಂದೆ ಅನುಮಾನ ಇರುವಂತದ್ದು. ಅಂದ್ರೆ ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ಆದ್ರೆ ಜನರ ಜೊತೆಗೆ ಮಾತನಾಡುವ ಕೆಲಸವನ್ನ ಸರ್ಕಾರ ಮಾಡಬಹುದಿತ್ತು. 4 ಜನ ಮಿನಿಸ್ಟರ್ನ ಕೊಟ್ಟಂತ ಸರ್ಕಾರಕ್ಕೆ ಒಂದು ಮೀಟಿಂಗ್ ಮಾಡುವಂತದ್ದು ದೊಡ್ಡ ವಿಚಾರ ಅಲ್ಲ. ಇಲ್ಲಿನ ಜನಗಳನ್ನ ಕರೆದು, ಹೋರಾಟಗಾರರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಮಾಹಿತಿ ಕೊಡುವಂತ ದೊಡ್ಡ ವಿಚಾರ ಅಲ್ಲ. ಸೊ ಇಲ್ಲಿ ಕಳ್ಳನ ಮನಸ್ಸು ಉಳ್ಳಗೆ ಅನ್ನೋ ರೀತಿಯಲ್ಲಿ ಯಾಕೆ ಸುಮ್ಮನೆ ಇದ್ದಾರೆ? ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗ್ತೀವಿ, ದಕ್ಷಿಣ ಕನ್ನಡ ಜಿಲ್ಲೆಯವರು ಸತ್ತು ಹೋಗ್ಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಕೆಲಸ ಕಂಟಿನ್ಯೂ ಆಗ್ತಾ ಇದೆ. ಯಾಕೆ? ನೀವು ಹೇಳಿದಾಗ ಒಂದು ಸಂಶಯಾಸ್ಪದ ಒಂದು ಪರಿಸ್ಥಿತಿ ಹುಟ್ಟಿದೆ ಇಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಲ್ಲಿ ಅರಣ್ಯ ಸಚಿವರು, ಪಶ್ಚಿಮ ಘಟ್ಟಕ್ಕೆ ಹೆಚ್ಚು ಪ್ರಸ್ತುತ ಆಗುವಂತ ಕಾರಣಬದ್ಧವಾದವರು, ಅಲ್ಲದೆ ಯುಟಿ ಖಾದರ್ ಅವರು, ಅಭಯ್ ಚಂದ್ರ ಅವರು, ಇವರೆಲ್ಲ ಮಿನಿಸ್ಟರ್ಸ್. ಇವರೆಲ್ಲ ಇದರ ಬಗ್ಗೆ ವಿನಯ್ ಕುಮಾರ್ ಸೊರಕೆ, ಹೌದು, ಇದಕ್ಕೆ ಸ್ವರ ಎತ್ತುವ ಸಾಮರ್ಥ್ಯ ಇದ್ದವರು, ಮತ್ತೆ ಇದು ಸ್ಟ್ರಾಂಗ್ ಆಗಿ ಇದನ್ನು ಅಪೋಸ್ ಮಾಡಿದ್ರೆ ಇವತ್ತು ನಿಲ್ಬಹುದು ಇದು. ಆದ್ರೆ ಇವರು ಯಾಕೆ ಅಪೋಸ್ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ. ಎರಡನೇದು ಏನಂದ್ರೆ, ಇಲ್ಲಿಯ ಜನರಿಗೆ ಒಂದು ಹೋರಾಟದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಅವರಿಗೆ ಸಮಯ ಇರುವುದಿಲ್ಲ, ಅವರೊಂದು ಡಿಸ್ಕಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಮೂರನೇದು, ಆವಾಗ ನೀವು ಹೇಳಿದಾಗೆ ನಾವು ಯಾಕೆ ಸ್ವಲ್ಪ ಸಮಯ ಶಾಂತವಾಗಿತ್ತಂತ ಹೇಳಿದಕ್ಕೆ ಕಾರಣ ಅದು ಒಂದು. ಯಾಕಂತ ಹೇಳಿದ್ರೆ ಆಸ್ಕರ್ ಫರ್ನಾಂಡಿಸ್ನವರು ಇಲ್ಲಿ ಬಂದಾವಾಗ ಒಂದು ಸಭೆ ಮಾಡಿ ನಮ್ಮನ್ನು ಹೋರಾಟಗಾರರನ್ನೆಲ್ಲ ಕರೆದು ನಮ್ದು ಡೀಟೇಲ್ಸ್ ಎಲ್ಲ ತಕೊಂಡು CM ಹತ್ರ ನಾನು ಇದು ಮನವಿ
ಮಾಡಿ ನಿಮ್ಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೇನೆ, ದಕ್ಷಿಣ ಕನ್ನಡದಲ್ಲಿ ಒಂದು ಮೀಟಿಂಗು, ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿ ಇದರ ಬಗ್ಗೆ ಸುದೀರ್ಘವಾಗಿ ನಾವು ಒಂದು ಚರ್ಚೆ ಮಾಡುವ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ಅದರ ನಂತರ ನಾವು ಸ್ವಲ್ಪ ಶಾಂತವಾದ್ದು, ಅಂದ್ರೆ ನಾವು ಈಗ ನಮ್ಮನ್ನು ಕರೆದು ಇದನ್ನು ಮಾತಾಡ್ತಾರೆ, ಇದರ ಬಗ್ಗೆ ಡಿಸ್ಕಷನ್ ಆಗುತ್ತೆ, ಅದರಿಂದ ರಾಶಿಗಟ್ಟಲೆ ಪೈಪ್ ಹಾಕಿದ್ದಾರೆ. ಅಂದ್ರೆ ಅದರ ನಂತರ ಸಿಎಂ ನ ಸ್ಟೇಟ್ಮೆಂಟ್ ಪುನಃ ಬಂತು, ಏನಂದ್ರೆ ಮಾತುಕತೆ ಎಲ್ಲ ಆಗಿದೆ, ಮಾತಾಡುವಂಥದ್ದೆಲ್ಲ ಮುಗ್ದಿದೆ, ಇನ್ನು ಕೆಲಸ ಮುಂದೆ ಹೋಗ್ಲೇಬೇಕಂತ ಹೇಳುವಂಥ ಸ್ಟೇಟ್ಮೆಂಟ್. ಆವಾಗ ನಮ್ಮ ಜೊತೆಗೆ ಇದ್ದವರು ಇವರು ಯಾರೂ ಮಾತಾಡಲಿಲ್ಲ. ಅಂದ್ರೆ ನೀವು ಆವಾಗ ಹೇಳಿದಿರಿ ಮಾತುಕತೆ ಮಾಡುವ, ಇದನ್ನು ಒಂದು ಡಿಸ್ಕಷನ್ ಮಾಡಿ ಮುಂದೆ ಹೋಗ್ಬೇಕು, ಸಾಧಕ ಬಾಧಕ ಚರ್ಚೆ ಆಗುವಂಥದ್ದು. ಈ ಮಿನಿಸ್ಟರ್ಸ್ ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳುವಂಥದ್ದು. ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ಹೌದು, ಜನರು ಕಳಿಸಿದವರು, ಜನರಿಗೋಸ್ಕರ ಇವ್ರು ಹೋದವರು, ಇವರಿಗೋಸ್ಕರ ಹೋದವರಲ್ಲ. ಇವರು ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಆಗದಿದ್ರೆ ಇವ್ರು ಯಾಕೆ ಅಲ್ಲಿ ಕೂತದ ಅಂತ ಕೇಳುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವ್ರು ನಮಗೆ ಕೆಲವ್ರ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ, ನಮ್ಮನ್ನು ಮಾತಾಡ್ಲಿಕ್ಕೆ ಬಿಡುವುದಿಲ್ಲ, ನಾವು 4-5 ಜನ ಇರೋದು, 9 ಜನ ಇರೋದು, ಅವರ 150 ಜನ ಇದ್ದಾರೆ ಅಂತ. ರಾಜೀನಾಮೆ ಕೊಟ್ಟು ಬರ್ಲಿ ಅಲ್ಲ, ರಾಜೀನಾಮೆ ಕೊಟ್ಟು ಬರ್ಲಿ ಅವರು. ಯಾಕಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಹೋದ ನಂತರ ಒಬ್ಬ ಮಾತಾಡುವಾಗ ಅವನ ಹಿಂದೆ ಅಷ್ಟೇ ಜನ ಅಲ್ಲಿ ವೋಟ್ ಹಾಕಿದವರು ಇರ್ತಾರೆ. ಅಲ್ಲಿ 100 ಜನ ಅಪೋಸ್ ಮಾಡ್ಲಿ ಅಥವಾ 20 ಜನ 200 ಜನ ಅಪೋಸ್ ಮಾಡ್ಲಿ, ಇವರು ಬಾಯಿ ಮುಚ್ಚಿ ಕೂತ್ರೆ ಇವರು ಆ ಜನರಿಗೆ ಮಾಡಿದ ದ್ರೋಹ. ಅದು ಒಂದನೇದು. ಎರಡನೇದು, ಇವರು ಅಷ್ಟು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ? ಇವರಿಗೆ ಏನು ಲಾಭ? ನಮ್ಮ ಜನರಿಗೆ ದ್ರೋಹ ಆಗ್ತಾ ಇದೆ, ನಮ್ಮ ಜನಕ್ಕೆ ನೋವು ಆಗ್ತಾ ಇದೆ, ನಮ್ಮ ನಾಡು ನಷ್ಟ ಆಗ್ತಾ ಇದೆ. ನಾಳೆ ಇಡೀ ನಮ್ಮ ತುಳುನಾಡು ಯಾವುದು ಹೇಳ್ತಾ ಇದ್ದೇವೆ, ಕರಾವಳಿ ಇದು ನಷ್ಟ ಆಗಿ ಹೋಗ್ತದೆ. ಆದ್ರೂ ಇವರು ಯಾರು ಮಾತಾಡ್ತಾ ಇಲ್ಲ. ಯಾಕೆ? ಈ ರಮಾನಾಥ್ ರೈ ಅವರು ಫಸ್ಟ್ ಯಾವಾಗ ಬಿಜೆಪಿ ಗವರ್ಮೆಂಟ್ ಈ ವಿಷಯದಲ್ಲಿ ಒಂದು ಮಾತೆತ್ತಿತ್ತು, ಆವಾಗ ಒಂದು ಸಭೆ ಕರೆದು ಇದನ್ನು ಈ ನೇತ್ರಾವತಿ ನದಿ ತಿರುವು ಯೋಜನೆ ನಮ್ಮ ನಾಡಿಗೆ ಹಾಳಂತ ಹೇಳಿ ಒಂದು ಸಭೆ. ವಿನಯ್ ಕುಮಾರ್ ಸೊರಕೆರೆ ಅವರನ್ನು ನಾನು ಇಂಟರ್ವ್ಯೂ ಮಾಡುವಾಗ ನನ್ನ ಇಂಟರ್ವ್ಯೂ ಅಲ್ಲೇ ಹೇಳಿದ್ದಾರೆ ಅವರು, ನಾವು ಅದಕ್ಕೆ ವಿರೋಧ. ಸದಾನಂದ ಗೌಡರು ಮುಖ್ಯಮಂತ್ರಿ ವಿರೋಧವಾದ್ರೆ ವಿರೋಧ ಮಾಧ್ಯಮದಲ್ಲಿ ಮಾತ್ರ ಅಲ್ಲ ವ್ಯಕ್ತಪಡಿಸುದು, ಅಸೆಂಬ್ಲಿಯಲ್ಲಿ ವ್ಯಕ್ತಪಡಿಸಲಿ, ಅಲ್ಲಿ ಹೋಗಿ ಫ್ಲೋರ್ ಅಲ್ಲಿ ಕೂತ್ಕೊಳ್ಳಿ, ಮಲಗ್ಲಿ. ಯಾಕಂತ ಹೇಳಿದ್ರೆ ಘಟ್ಟದ ಮೇಲೆ ಒಂದು ಟೊಮೆಟೊ ಯಾವುದು ಬೆಳೆ ಬರುತ್ತೆ ಅಥವಾ ನೆಲಗಡಲೆ ಬೆಲೆ ಬರುತ್ತೆ, ಅದಕ್ಕೆ ರೇಟ್ ಕಡಿಮೆ ಆದರೆ ಬೆಂಬಲ ಬೆಲೆ ಜಾಸ್ತಿ ಆಗ್ಬೇಕಂತ ಹೇಳಿ ಅಲ್ಲಿ MLA ಬಂದು ಬೆಂಗಳೂರಲ್ಲಿ ಟೊಮೆಟೊ ಅನ್ನೋದು ದಾರಿಗೆ ಬಿಸಾಡಿ ಅಲ್ಲಿ ಮಲಗ್ತಾರೆ. ಇವ್ರು ಏನ್ ಹೋರಾಟ ಮಾಡಿದ್ದಾರೆ ನಮಗೋಸ್ಕರ ಅಂತ ಕೇಳುವಂತದ್ದು ಪ್ರಶ್ನೆ. ಶಶಿಧರ್ ಶೆಟ್ರೆ, ಒಂದು ಅಂದ್ರೆ ಇಲ್ಲಿ ಹೋರಾಟ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಜನ ಏನಿಲ್ಲದಿದ್ರು ಒಂದು ಮಾತಾಡಬೇಕಾದ್ರೂ ಕೂಡ ನೇತ್ರಾವತಿಯ ವಿಚಾರ ಬರುತ್ತೆ. ನಮ್ಮ ಜನಪ್ರತಿನಿಧಿಗಳ ಹತ್ರ ಕೂಡ ಬರೋದಿಲ್ಲ, ಅಥವಾ ಬಂದರೂ ಕೂಡ ಜಾಣತನದಿಂದ ಅವರು ಅದನ್ನು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅಂದ್ರೆ ಕಳಸ ಬಂಡೂರಿ ನಾಳ ಯೋಜನೆ ನಿಮಗೆ ನೆನಪಿರ್ಬೋದು, ಇವತ್ತು ಸರ್ವಪಕ್ಷ ನಿಯೋಗ ಹೋಗಿದೆ ದೆಹಲಿಗೆ. ಸೊ ಈ ನೇತ್ರಾವತಿ ಅಷ್ಟು ನಷ್ಟೇಯ ಅನ್ನುವಂತ ಒಂದು ಪ್ರಶ್ನೆ. ಒಂದು ಕಾಲರ್ ಅನ್ನ ಮಾತಾಡಿಸ್ಬೇಕು. ಹಲೋ, ನಮಸ್ತೆ. MLAಗಳು ನಾವು 240 ಜನ MLAಗಳು ಎದುರು ಧ್ವನಿ ಸೋರಿಸುವುದು ಹೇಗೆ ಅಂತ ಕೇಳ್ತಿದ್ದಾರೆ. ಇದು ಸರಿಯಲ್ಲ. ಯಾಕಂದ್ರೆ ನಾನ್ ಕೇಳುದು, ಈ 10 ಜನ 40 ಜನ MP ಗಳು ಮೊನ್ನೆ ನವದೆಹಲಿಯಲ್ಲಿ ಮೋದಿ ಸರ್ಕಾರವನ್ನು ಮೇಲೆ ಕೆಳಗೆ ಮಾಡಿದ್ದಾರೆ. 10 ಜನ ನಮ್ಮ MLAಗಳಿಗೆ ಅಲ್ಲಿ ಬೆಂಗಳೂರಿನಲ್ಲಿ ಹೊರಗೆ ಬಂದು ನಿಂತು ನಾವು ಸಮಾಜದೊಟ್ಟಿಗಿದ್ದೇವೆ, ನಾವು ಜನರೊಟ್ಟಿಗಿದ್ದೇವೆ, ನಮ್ಗೆ ನ್ಯಾಯ ಕೊಡ್ತೀವಿ, ನಮ್ಗೆ MLA ಬೇಡ ಅಂತ ಹೇಳೋ ಸ್ಥಿತಿಗೆ ಯಾಕೆ ಇವ್ರು ಬರ್ತಾ ಇಲ್ಲ? ಏನು ಬೇಡ, ನಮ್ಮ ಜನರನ್ನ ಕರೆದು ನಾವು ನಿಮ್ ಜೊತೆಗಿದ್ದೇವೆ, ನೀವು ಹೇಗೆ ಹೇಳಿದ್ರೆ ನಾವು ಹಾಗೆ ಮಾಡ್ತೇವೆ ಅಂತ ನಮ್ಮ MLAಗಳು ಹೇಳಿದಿದ್ರೆ ಇವ್ರು ಕಾಲಿಗೆ ಬೀಳ್ತಿದ್ವಿ ನಾವು. ನಮ್ಮ MLAಗಳು, ನಮ್ಮ ಶಾಸಕರು, ಇವರು ನಮ್ಮನ್ನ ಮಾತಾಡಿಸುವ ಗೋಜಿಗೆ ಬರ್ಲಿಲ್ಲ. ನಿಮ್ಗೆ ಏನಾಗ್ಬೇಕು ಸಮುದಾಯಕ್ಕೆ, ಜನರಿಗೆ ನೀವು ಓಟ್ ಕೊಟ್ಟವರು, ನಮ್ಮ ಬದುಕಿನ ಬಗೆ ಹೇಗೆ ಅನ್ನೋ ಚಿಂತನೆ ಇವರಿಗಿಲ್ಲ ಅಂತ ಹೇಳಿದ್ರೆ, ನಾವು 4 ಜನ ಹೋರಾಟ 10 ಜನ ಹೋರಾಟರು ನಾವು ಏನು ಮಾಡಿದ್ರು ಪ್ರಯೋಜನ ಇಲ್ಲ. ದಕ್ಷಿಣ ಕನ್ನಡದವರು ರಾಜಕೀಯವಾಗಿ ಹೇಗೆ ಸ್ಪಂದನೆ ಕೊಡ್ತಾರೋ, ಧಾರ್ಮಿಕವಾಗಿ ಹೇಗೆ ಸ್ಪಂದನೆ ಆ ನೆಲೆಯಲ್ಲಿ ಸ್ಪಂದನ ಕೊಟ್ರೆ ಈ ಹೋರಾಟ ನಮಗೆ ನಿಜವಾದ ಒಂದು ಫಲ ಕೊಡ್ಲಿಕ್ಕಿದೆ. ಇಲ್ಲಿದ್ರೆ ಇದು ಅರಣ್ಯ ರೋದನ ಆಗ್ತದೆ. ನಾವು ಪಾಪ ಪುತ್ತೂರವರು, ಉಪ್ಪಿನಗಡಿಯವರು ಅಲ್ಲಿ ಇಲ್ಲಿ ಕೆಲವು ಜನ ಹೋರಾಟ ಮಾಡ್ತಾರೆ, ಅವರ ಧ್ವನಿಯನ್ನು ಹತ್ತಿಕ್ಕೋ ಕೆಲಸ ಆಗ್ತದೆ, ಅದನ್ನ ಅವರಿಗೆ ಬಣ್ಣ ಹಚ್ಚೋ ಕೆಲಸ ಆಗ್ತದೆ ವಿನ ಈ ರಾಜಕೀಯ ನಾಯಕರುಗಳು ನಮಗೊಂದು ಹೇಳ್ಬೇಕು, ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ ಜೊತೆ ನಾವು ಬರ್ತೇವೆ, ನೀವ್ ಏನ್ ಹೇಳ್ತೀರಿ ಹಾಗೆ ಮಾಡ್ತೇವೆ ಅಂತ ಹೇಳೋ ಒಂದು ಭರವಸೆ ಕೊಟ್ಟಿದ್ದಿದ್ರೆ ಅವರ ಜವಾಬ್ದಾರಿಯನ್ನ ಜನರ ಮೇಲೆ ಹಾಕಿ, ಜನರು ಹೀಗೆ ಹೇಳ್ತಿದ್ದಾರೆ ಅನ್ನೋ ಜವಾಬ್ದಾರಿಯನ್ನಾದ್ರೂ ಹೇಳ್ಬೇಕಾಗಿತ್ತು MLAಗಳು MP ಗಳು. ಇವ್ರು ಯಾರು ಹೇಳಿಲ್ಲ. ನಮ್ ಸಮಾಜ ಜನರು ನಾವು ಅವ್ರು ಟೇಕ್ ಇಟ್ ಗ್ರಾಂಟ್ ಮಾಡ್ಕೊಂಡಿದ್ದಾರೆ, ನಾವು ಹೇಳಿದ್ದೆ ಕಾರ್ಬಾರು ಅಂತ, ನಮ್ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಬೆಂಗಳೂರಲ್ಲಿ ಹೇಳ್ತಾರೆ. ಅದೇ ಶಶಿಧರ್ ಶೆಟ್ರೆ, ಆ ಒಂದು ಯೋಜನೆಯ ಬಗ್ಗೆ ಸರ್ವಪಕ್ಷ ನಿಯೋಗ ದೆಹಲಿಗೆ ಹೋಗುತ್ತೆ, ಅಲ್ಲಿ ಹೋರಾಟಗಳಾಗತ್ತೆ, ಅಲ್ಲಿನ ಜನರ ಕೂಗಿಗೆ ಸರ್ಕಾರ ಸ್ಪಂದಿಸುತ್ತೆ. ಇಲ್ಲಿನ ಜನರು ಒಂದು 2ನೇ ದರ್ಜೆಯ ನಾಗರಿಕರಾಗಿರಬೇಕು ದಕ್ಷಿಣ ಕನ್ನಡ ಜಿಲ್ಲೆಯವರು, ಅಥವಾ ಅವರಿಂದ ನಮಗೆ ಏನೂ ಅಗತ್ಯ ಇಲ್ಲ, ನಮಗೆ ಅವರಿಂದ ಪ್ರಯೋಜನವೇ ಇಲ್ಲ, ಈ ಮನಸ್ಥಿತಿ ಸರ್ಕಾರಕ್ಕೆ ಇರಬೇಕು. ಯಾಕೆ ಅಂದ್ರೆ ಇಲ್ಲಿ ಹೋರಾಟ ಆಗತ್ತೆ, ಜನ ಕೇಳ್ತಾರೆ, ಇಲ್ಲಿನ ಹತ್ತಿರ ಕೂಡ ಬರೋದಿಲ್ಲ, ಮೀಟಿಂಗ್ ಆಗೋದಿಲ್ಲ ಅಂತಂದ್ರೆ ಏನ್ ಅರ್ಥ?
ಇಲ್ಲಿ ಬೆಳಗಾಂ ವಿಚಾರದೊಳಗೆ ಇಬ್ಬರು ಎಮ್ ಎಲ್ ಎಗಳು ಹೋಗಿ ಇವತ್ತು ವಿಧಾನಸೌಧದಲ್ಲಿ ಗಲಾಟೆ ಮಾಡ್ತಾರೆ, ಧ್ವನಿಯನ್ನೇ ಎತ್ತಾರೆ ಮರಾಠಕ್ಕೆ ಸೇರಿಸ್ಬೇಕಂತ ಹೇಳಿ. ಹಾಗೆ ನೀವು ಮೊನ್ನೆ ಕೂಡ ಈಗ ನಾಲೆ ವಿಚಾರದೊಳಗೆ ಇಷ್ಟೊಂದು ಹೋರಾಟ ಏನು ನಡೀತು ಬೆಳಗಾಂನೊಳಗೆ, ಅಲ್ಲಿ ಜನ ಒಂದು ವಾರ ಆದ್ರೂ ಜನ ಅಲ್ಲಿ ಬುದ್ಧಿವಂತರು ಅಂತೇಳಿ ನಮ್ಮ ಹಾಗೆ ವೈಟ್ ಕಾಲರ್ ಜನ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಬುದ್ಧಿವಂತರು ಅಂತ ನಮ್ಮ ಹಣೆ ಪಟ್ಟಿ ನಾವೇ ಏನು ಹಾಕೊಂಡು ತಿರ್ಗ್ತಾ ಇದ್ದೀವಿ, ಅವ್ರು ಬುದ್ಧಿವಂತರು ಅಂತೇಳಿ ಎಲ್ಲ ಸ್ವಾಭಿಮಾನಿಗಳಂತ ಹೇಳಿಕ್ ನಾನು ಇಚ್ಛೆ ಪಡ್ತೀನಿ ಅವರಿಗೆ. ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತನಕ ಒಂದು ಉಳ್ಳಾಲ ಶ್ರೀನಿವಾಸ ಮಲ್ಯರಂತ ಅವರಂತ ಒಬ್ಬ ನಾಯಕರನ್ನು ಬಿಟ್ಟು ನಂತರ ಬಂದಂತ ಯಾವುದೇ ಒಬ್ಬ ಜನನಾಯಕರು ನಾನು ಹೇಳೋದು ನನಗೆ ಯಾರು ನನಗೆ ಗೋಚರ ಆಗ್ತಾ ಇಲ್ಲ. ಈ ನಾಡಿನ ಬಗ್ಗೆ ಈ ಜನರ ಬಗ್ಗೆ ಕಿಂಚಿತ್ ಒಂದಾದ್ರೂ ನಮ್ಮ ವಿಧಾನಸಭೆಯಲ್ಲಿ ಧ್ವನಿ ಎತ್ತ. ಒಂದು ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕಂತೇಳಿ ಹೇಳಿ ಪಾಪ ನಮ್ಮ ಕೈಯಾರ ಕಣ್ಣರು ಮೊನ್ನೆ ತೀರ್ಕೊಂಡ್ರು, ಅದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಕೂಡ ನಮ್ಮವರಿಗೆ ಒಂದು ಆಗ್ಲಿಲ್ಲ. ಇನ್ನು ನಮ್ಮ ಈ ತುಳು ಭಾಷೆಯನ್ನು 8ನೇ ಪರಿಚಯದಕ್ಕೆ ಸೇರಿಸೋದಕ್ಕೆ ನಮ್ಮಿಂದ ಆಗೋದಿಲ್ಲ ಸರ್. ನಾವು ಮತ್ತೆ ತುಳು ಸಮ್ಮೇಳನ ಅಂತ ಮಾಡಿಕೊಂಡು ಅವರನ್ನೇ ಕರಿತೀವಿ ಅತಿಥಿಯಾಗಿ. ಮತ್ತೆ ನಾವು ಏನ್ ಹೇಳ್ಬೇಕು, ನಮ್ ದೌರ್ಭಾಗ್ಯ ಇದು. ಎಸ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾನು ಪೊನ್ನಪ್ಪ ಅಂತ ಹೇಳಿ ಓಮಂಜೂರಿಂದ ಮಾತಾಡ್ತಾ ಇದ್ದೇನೆ. ಮಾತಾಡಿ ಸರ್, ಏನ್ ಹೇಳ್ತೀರಿ? ಸರ್, ಈಗ ನೇತ್ರಾವತಿ ನದಿ ತಿರುವ ಬಗ್ಗೆ ನಮ್ಮ ಗೋಳು ಅರಣ್ಯ ರೋಧನವಾಗಿದೆ ಅಂತ ಹೇಳಿ ನಮ್ಮ ಅರಣ್ಯ ಸಚಿವರಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಮ್ಮಲ್ಲಿ ಅಂತ ಅಧಿಕಾರಿಗಳು ಇದ್ದೂ ಕೂಡ ಅದರಲ್ಲಿ ಅವರು ಶಾಮೀಲಾಗಿ ಕೈ ಜೋಡಿಸುವಂತದ್ದು ಕಾಣುವುದೇ ಇಲ್ಲ ನಮಗೆ. ನಮ್ಮಲ್ಲಿ ನೇತ್ರಾವತಿ ನದಿಯನ್ನು ತಿರುಗಿಸಿದ್ರೆ ನಮ್ಮ ಬಂಟ್ವಾಳ ಈ ಸೈಡ್ ಅಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಗೆ ಗ್ಯಾರಂಟಿ ಕಷ್ಟ ಆಗ್ಬೋದು, ಮಂಗಳೂರಲ್ಲಿ ಎಲ್ಲವೂ ಕಷ್ಟ ಆಗ್ತದೆ. ಆದ್ರಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡು ಕೈ ಜೋಡಿಸಿದ್ರೆ ಗ್ಯಾರಂಟಿ ಅದನ್ನು ಏನಾದ್ರೂ ನಾವು ಆಗದಾಗೆ ಮಾಡ್ಕೊಳ್ಬಹುದು ಅಂತ ಕಾಣ್ತಾ ಇಲ್ಲ. ಈಗ ಅಷ್ಟು ಜನರು ಸೇರಿಕೊಂಡಿದ್ದಾರೆ. ಎಲ್ಲರೂ ಅವರ ಎಲೆಕ್ಷನ್ ಒಂದು ನಮ್ಮ ಸಂವೇದನೆಯನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸಂವೇದನಾ ಶೂನ್ಯ ಸರ್ಕಾರ ಆಗಿದೆ. ಸಂವೇದನಾ ಶೂನ್ಯ ಮಂತ್ರಿಗಳು ಇಲ್ಲಿ ಗೂಟದ ಕಾರಿನಲ್ಲಿ ತಿರುಗಾಡ್ತಾ ಇದ್ದಾರೆ. ಸೊ ಏನ್ ಇದಕ್ಕೆ ಪರಿಹಾರ ಏನಾಗದೆ? ಮೊದಲನೇ ವಿಷಯ, ಹೊನ್ನಪ್ಪ ಅವರು ಹೇಳಿದಾಗೆ ವಾಮಂಜೂರಿನ ಕಾಲ್ ಮಾಡಿದವರು, ನಾವು ಒಟ್ಟಾಗಿ ಇದನ್ನು ಫೇಸ್ ಮಾಡಬೇಕು, ಇದನ್ನು ಫೈಟ್ ಮಾಡಬೇಕಂತ ಹೇಳುವಂಥದ್ದು ಒಳ್ಳೆ ವಿಚಾರ ಹೊತ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ಸೆಪ್ಟೆಂಬರ್ 15ಕ್ಕೆ 10 ಗಂಟೆ ಬೆಳಿಗ್ಗೆ ಉಪ್ಪಿನಂಗಡಿಯಲ್ಲಿ ನಾವು ಹೈವೇ ಬಂದ್ ಮಾಡ್ತಾ ಇದ್ದೇವೆ. ಅದು ಉಪ್ಪಿನಂಗಡಿಯ ಜನರಲ್ಲ, ಇಡೀ ಜಿಲ್ಲೆಗೆ ನಾವು ಕರೆ ಕೊಡ್ತಾ ಇದ್ದೇವೆ. ಇಡೀ ಜಿಲ್ಲೆಯ ಜನರು ಅಲ್ಲಿ ಬರಬೇಕು. ಪ್ರತಿಯೊಬ್ಬ ಯಾರು ಈ ನಾಡಿನ ಬಗ್ಗೆ, ಈ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ಒಂದು ಅಭಿಮಾನ ಇದೆ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಸಂಘಟನೆಯಲ್ಲಿ, ಯಾವುದೇ ಪಕ್ಷದಲ್ಲಿ ಇದ್ರೂ ಆ ದಿವಸ ಅಲ್ಲಿ ಬಂದು ನಮ್ಮೊಟ್ಟಿಗೆ ಅಲ್ಲಿ ರಾಸ್ತಾ ರೋಕೋ ಮಾಡಬೇಕು, ಜೈಲ್ ಬರೋ ಆಂದೋಲನದಲ್ಲಿ ಪಾಲ್ಗೊಳ್ಬೇಕು. ಆವತ್ತು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕಂತ ಹೇಳುವಂಥದ್ದು ನಾನು ಅವರಿಗೆ ಸಹ ಕರೆ ಕೊಡ್ತೇನೆ. ಅವ್ರು ಬರಲಿ, ನಮ್ಮೊಟ್ಟಿಗೆ ನಮಗೆ ಬೆಂಬಲ ಕೊಡ್ಲಿ, ನಮ್ಮ ನಾಡನ್ನು ಉಳಿಸುವ. ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬ್ರೇಕ್ ನ ನಂತರ ನಾವು ಬಹುಶಃ ಮಾತಾಡಬೇಕಾದದ್ದೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಇದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಸಂಸದರು ನಂಬರ್ 1 ಅಂತ ಹಣೆಪಟ್ಟಿ ಹಾಕಿಕೊಂಡು ತಿರುಗಾಡ್ತಾ ಇದ್ದಾರೆ. ಅವರ ಪ್ರಣಾಳಿಕೆಯಲ್ಲೂ ಕೂಡ ನೇತ್ರಾವತಿಯ ವಿಚಾರ ಇತ್ತು. ನೇತ್ರಾವತಿ ಎತ್ತಿನ ಹೊಳೆ ಯೋಜನೆಗೆ ನಾನು ವಿರೋಧ ಮಾಡ್ತೀನಿ ಅಂದ್ರೆ, ವಿರೋಧ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಅವರ ಆಫೀಸಲ್ಲಿ ಕೂತ್ಕೊಂಡು ವಿರೋಧ ಮಾಡುವಂಥದ್ದು ಅಥವಾ ಸಂಸತ್ನಲ್ಲಿ ಈ ಬಗ್ಗೆ ಏನಾದರೂ ಮಾತಾಡಬೇಕು, ಏನು ಕಥೆಯೋ ಗೊತ್ತಿಲ್ಲ. ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಅಂತ ಒಂದು ವಿಚಾರ ಬರಬೇಕು. ಸೊ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಶಶಿಧರ್ ಶೆಟ್ರೆ, ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಜೀವನದ ಜೊತೆಗೆ ಆಟ ಆಡಿಕೊಂಡು, ಚಿಕ್ಕಬಳ್ಳಾಪುರದ ಜನರ ಭಾವನೆಯ ಜೊತೆ ಆಟ ಆಡಿಕೊಂಡು ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ. ನಮ್ಮ ಸಂಸದರು, ನಮ್ಮನ್ನ ಪ್ರತಿನಿಧಿಸುವಂತವರು, ಕಾಂಗ್ರೆಸ್ನವರು ಸತ್ತು ಹೋಗ್ಲಿ, ಅವರು ಅಧಿಕಾರದಲ್ಲಿದ್ದಾರೆ ಅಂತ ಬಿಟ್ಟು ಬಿಡೋಣ. ಇವರು ವಿಪಕ್ಷದಲ್ಲಿ ಇರುವಂತವ್ರು, ಇವರು ಮಾತಾಡಬೇಕಿತ್ತು. ಇವರ ಪ್ರಣಾಳಿಕೆಯಲ್ಲಿ ಅದರ ಹೆಸರಿದೆ, ನೇತ್ರಾವತಿಯ ವಿರೋಧ ಮಾಡ್ತೇನೆ ಅಂತ ಹೇಳಿದಂತವ್ರು. ಇವರು ಎಲ್ಲೋದ್ರು? ಒಂದು ವಿಚಾರ ಕೇಳ್ತೇನೆ ಸರ್. ಕಳ್ಳರಿಗೆ ಜಾತಿ ಇಲ್ಲ, ಕೊಲೆಗಡಿಕರಿಗೆ ಜಾತಿ ಇಲ್ಲ, ಲೂಟಿಕೋರರಿಗೆ ಜಾತಿಯೂ ಇಲ್ಲ, ಪಕ್ಷನೂ ಇಲ್ಲ. ಯಾವುದೇ ಒಂದು ಸರ್ಕಾರ ನಡಿಬೇಕಿದ್ರೆ ಆ ಸರ್ಕಾರದ ಹಿಂದೆ ಒಂದು ನೀರಾವರಿ ಯೋಜನೆ ಬೇಕೇ ಬೇಕು. ಇಲ್ಲ ಅಂದ್ರೆ ಆ ಸರ್ಕಾರ ನಡೆಸುವವರಿಗೆ ಬೇಕಾದಂತ ಬ್ಲ್ಯಾಕ್ ಮನಿ ಸಪ್ಲೈ ಆಗುದಿಲ್ಲ. ಅವರಿಗೆ ಕೊಡ್ತಕ್ಕಂಥ ಸಂಬಳಕ್ಕಾಗಿ ಯಾವ ಸರ್ಕಾರದವರು ಸಚಿವರಾಗಿ ಬರುವುದಿಲ್ಲ, ಮಿನಿಸ್ಟರ್ ಆಗುವುದಿಲ್ಲ, ಏನೂ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ತುಂಗಾ ಮೇಲ್ದಂಡೆ ಯೋಜನೆ 1970ನೇ ಇಸ್ವಿಯಲ್ಲಿ 150 ಕೋಟಿಯಿಂದ ಪ್ರಾರಂಭ ಆಗಿದ್ದು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ 5,000 ಕೋಟಿಗೆ ಮುಟ್ಟಿತು. ಇನ್ನೂ ಯೋಜನೆ ಕಂಪ್ಲೀಟ್ ಆಗಿಲ್ಲ.
ಇವತ್ತು ಯಾರಾದ್ರೂ ಕಾಮನ್ ಪೀಪಲ್ ನಾವು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, 150 ಕೋಟಿಯಿಂದ ಪ್ರಾರಂಭ ಆಗಿರುವಂತಹ ಯೋಜನೆಗೆ 5,000 ಕೋಟಿಗೆ ಏರಿಸಿದ್ರಿ, ನಮ್ಮ ಟ್ಯಾಕ್ಸ್ ಅಮೌಂಟ್ ಲೆಕ್ಕಾಚಾರ ಕೊಡಿ, ಯಾರು ತಿಂದ್ರಿ, ಆ ಡ್ಯಾಮ್ ಇನ್ನೂ ಯಾಕೆ ಓಡ್ ಹೋಗ್ತಾ ಇದೆ. ಸೇಮ್ ಇದೀಗ ಸರ್ ವಾರಾಹಿ ಯೋಜನೆ ಇದು ಕೂಡ 12,000 ಕೋಟಿಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು 12 ಲಕ್ಷ ಕೋಟಿ ಕೂಡ ಹೋಗ್ತದೆ. ಇದೇನು ಈ ನೀರಂತೂ ಹೋಗುದಿಲ್ಲ, ಹಣ ಹೋಗ್ತದೆ. ಎತ್ತಿನ ಹೊಳೆ ಯೋಜನೆ ಅಲ್ಲ, ಇದು ಹಣದ ಹೊಳೆ ಯೋಜನೆ. ಈ ಹಣದ ಹೊಳೆ ಯೋಜನೆಯೊಳಗೆ ಸ್ನಾನ ಮಾಡ್ಲಿಕ್ಕೆ, ಈಜಾಡ್ಲಿಕ್ಕೆ ಎಲ್ಲಾ ಪಕ್ಷದ ಸಂಸದರು ಇದ್ದಾರೆ, ಎಲ್ಲಾ ಪಕ್ಷದ MLAಗಳು ಇರ್ತಾರೆ. ಇವತ್ತು ಕಾಂಗ್ರೆಸ್ ಇರಬಹುದು, ನಾಳೆ ಬಿಜೆಪಿ ಬರಬಹುದು, ಇನ್ನು JDS ಕೂಡ ಬರಬಹುದು. ಇನ್ನೊಂದು 25 ವರ್ಷದವರೆಗೆ ಯಾರ್ಯಾರು ನಮ್ಮ ಕರ್ನಾಟಕವನ್ನ ಲೂಟಿ ಮಾಡ್ಲಿಕ್ಕೆ, ಆಡಳಿತ ನಡೆಸಲಿಕ್ಕೆ ಬರ್ತಾರೆ, ಅವರಿಗೆಲ್ಲರಿಗೂ ಒಂದು ದೊಡ್ಡ ಒಂದು ಇದು ಹಣವನ್ನು ಸಪ್ಲೈ ಮಾಡತಕ್ಕಂತ ಒಂದು ಯೋಜನೆ. ಆದ್ರಿಂದ ಇದನ್ನ ಪಕ್ಷಾತೀತವಾಗಿ ಇದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ, ಪಕ್ಷಾತೀತವಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ಮಾತನಾಡುವಂತ ನೈತಿಕತೆ. ಆದ್ರೆ ಒಂದು ಮತ್ತೆ ನಮಗೆ ಬೇಸರ ಆಗುವಂತದ್ದು ಹೇಳಿದ್ರೆ, ನಮ್ಮ ಟ್ಯಾಕ್ಸಿನ ಅಮೌಂಟಿಗೂ ಹೋಗ್ತದೆ ಬಿಡಿ. ಟ್ಯಾಕ್ಸಿನ ಇವತ್ತು ದುಡ್ಡು ಹೋದ್ರೆ ಸಂಪಾದನೆ ಮಾಡಬಹುದು. ಒಂದು ವಿಧಾನಸೌಧ ಇವತ್ತು ಉದುರಿ ಹೋದ್ರೆ 4 ವಿಧಾನಸೌಧ ಕಟ್ಟಬಹುದು. ಆದ್ರೆ ಎಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಜೀವನಾಡಿ, ಆ ಪಶ್ಚಿಮ ಘಟ್ಟದ ಶೋಲಾ ಫಾರೆಸ್ಟ್ ನ ನೀರಿನ ತಟ್ಟೆ ಇವತ್ತು ಒಡೆದುಕೊಂಡು ಹೋಯ್ತಂದಾದ್ರೆ, ಇದನ್ನ ಇವರ ಎಷ್ಟು ಪುನಃ ಕೋಟಿ ಖರ್ಚು ಮಾಡಿದ್ರು ಅಲ್ಲ, ಇನ್ನು ಇವರು ಯಾವ ಯಾಗ ಮಾಡಿದ್ರು ಕೂಡ ಈ ತಟ್ಟೆಯನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀರಂತೂ ಸಿಗುವುದಿಲ್ಲ. ಪ್ರಣಾಳಿಕೆಯಲ್ಲಿ ಇರುವಂತ ವಿಚಾರಕ್ಕೆ ಒಬ್ಬ ಜನಪ್ರತಿನಿಧಿ ಬದ್ಧನಾಗಿರ್ಬೇಕೋ ಬೇಡೋ, ಅದು ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ನೇತ್ರಾವತಿ ಹೋರಾಟ ಆಗ್ತಾ ಇತ್ತು. ಸೊ ಅವರು ಅದೇ ಕಾರಣಕ್ಕಾಗಿ ಸಂಸದರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗಬಹುದು. ಬಟ್ ಆ ಪ್ರಣಾಳಿಕೆಯಲ್ಲಿ ಇದ್ದ ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಡಿ. ಅದಕ್ಕಿಂತ ಮೊದಲು ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸುರೇಶ್ ನಾಯ್ಕ್, ಮಂಗಳೂರಿಂದ. ಮಾತಾಡಿ ಸರ್. ಈಗ ಇಲ್ಲಿ ಕೂತಿರೋರು ಶಶಿಧರ್ ಶೆಟ್ಟಿ ಮತ್ತು ನಿರಂಜನ್ ರೈ. ಹೌದು, ಇವರಿಬ್ರು ಯಾವ ಪಾರ್ಟಿಗೆ ಸೇರಿದವರು ಸ್ವಾಮಿ? ಇವರು ಇಬ್ರು ಯಾವ ಪಾರ್ಟಿಗೂ ಸೇರಿದವರಲ್ಲ, ಅದೇ ಕಾರಣಕ್ಕಾಗಿ ಕರೆದಿರುವಂತದ್ದು. ಅಲ್ಲ, ನಮ್ಗೆ ಕೇಳಲಿಕ್ಕಿತ್ತು, ಇದು ಪ್ರಾರಂಭ ಮಾಡಿದ ಬಿಜೆಪಿಯವರು, ಈಗ ಕಾಂಗ್ರೆಸ್ನವರು ಲಾಭ ತೆಗಿತಾ ಇದ್ದಾರೆ. ಹಾಗಾದ್ರೆ ನೀವು ನಿಮ್ಮ ವೋಟ್ ಹಾಕಿ ಅವರನ್ನು ವಿನ್ ಮಾಡಿ ಕಳಿಸಿದವರಿಗೆ ನಿಮ್ಗೆ ಅವರ ರೆಸಿಗ್ನೇಷನ್ ತಗೊಳ್ಳಿಕ್ಕೆ ಆಗುದಿಲ್ವಾ? ಎಸ್ ಸರ್, ತಾವು ಕೂಡ ಮಂಗಳೂರಿನವ್ರೆ ಅಂತ ನಾನು ಭಾವಿಸ್ತೀನಿ. ನಾನು ಮಂಗಳೂರಿನವನಾಗಿ ಹೇಳ್ತಾ ಇದ್ದೇನೆ. ಎತ್ತಿನ ಹೊಳೆ ಯೋಜನೆ ನೀವು ಆ ರೆಸಿಗ್ನೇಷನ್ ತಗೊಳ್ಳುವ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ. ಅಂದ್ರೆ ಈಗ ಎತ್ತಿನ ಹೊಳೆ ಯೋಜನೆ ಮಂಗಳೂರು DC ಆಫೀಸ್ ಎದುರು ನಾವು ಎಷ್ಟೋ ಸರ್ತಿ ನಾವು ಪ್ರತಿಭಟನೆಗೆ, DC ಆಫೀಸ್ ಎದುರಿಗೆಲ್ಲ ಮಾಡಿ ಪ್ರಯೋಜನ ಇಲ್ಲ. DC ಅವರಲ್ಲ ಸ್ವಾಮಿ, ಇದು ಮಾಡುದು DC ಅವರಲ್ಲ. ಅಲ್ಲ, ನೀವು ಕೇಳಿ, ಎಷ್ಟೋ ಸರ್ತಿ ನಾವು ಅಲ್ಲಿ ಪ್ರತಿಭಟನೆ ಕೂತ್ಕೊಳ್ಳುವಾಗ ಅಥವಾ ಬೇರೆ ಕಡೆ ಪ್ರತಿಭಟನೆ ಮಾಡುವಾಗ ಮಂಗಳೂರು ಪೇಟೆಯಲ್ಲಿ ನಿಮ್ಮನ್ನು ಯಾವತ್ತೂ ನೋಡ್ಲಿಲ್ಲ. ಯಾಕಂತೇಳಿ ನಿಮ್ಮಂತವ್ರು ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಅದೇ ಕಷ್ಟ ನಮ್ಗೆ. ನೀವು ಬೀದಿಗೆ ಬರ್ಬೇಕು, ನಮ್ಮ ಹೋರಾಟಕ್ಕೆ ಬರ್ಬೇಕು. 15 ಸೆಪ್ಟೆಂಬರ್ಗೆ ಬನ್ನಿ ಉಪ್ಪಿನಂಗಡಿಗೆ, ನನ್ನ ಹತ್ರ ಮಾತಾಡಿಸಿ, ಒಟ್ಟಿಗೆ ಫೈಟ್ ಮಾಡೋಣ. ನಾವು ರೆಸಿಗ್ನೇಷನ್ ನಾವು ತಗೊಳ್ಳುವ. ನೀವು ಹೇಳಿದ್ರೆ ನಾವು ಕೇಳ್ತಾ ಇದ್ದೇವಲ್ಲ, ಆಗದಿಂದ ನೀವೇ ಅದೇ ರೆಸಿಗ್ನೇಷನ್ ತಗೊಳ್ಳುವ, ಬನ್ನಿ. ನಾವು ಮಾತಾಡಿದ್ರೆ ಸ್ವಲ್ಪ ನೀವು ಕೇಳ್ಕೊಳ್ಳಿ. ನನಗೆ ಬಯಸ್ತಾಗಿರುವಂತದ್ದೇನು, ನೇತ್ರಾವತಿ ನದಿ ತಿರುವು ಯೋಜನೆ ಒಳ್ಳೇದು ಅಂತ ಹೇಳುವಂತದ್ದು. ನೀವು ಈ ಪ್ರಶ್ನೆಯನ್ನು ಅವ್ರ ಹತ್ರ ಕೇಳಬೇಕು, ಯಾರ ಜಾರಿ ಮಾಡ್ತಾ ಇದ್ದಾರೆ. ಈ ತನಕ ಸುರೇಶ್ ನಾಯ್ಕ್ ಅವರೇ, ನೀವು ಈ ತನಕ ನೀವು ವೋಟ್ ಹಾಕಿದ್ದೀರಿ. ವೋಟನ್ನು ನೀವು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಕೊಂಡಿದ್ದ, ನೀವು ಪ್ರಜ್ಞಾವಂತ ನಾಗರಿಕ ಇದ್ದೀರಿ. ಈ ತನಕ ವೋಟ್ ಹಾಕಿದ ನೀವು ಯಾರಿಗೆ ವೋಟ್ ಹಾಕಿದ್ದೀರಿ ಅವರಿಗೆ ಈ ತನಕ ನೀವು ಕರೆ ಮಾಡಿ ಕೇಳಿದ್ದೀರಾ? ಒಂದು ಕರೆ ಮಾಡ್ಬೇಕು. ಆ ಅಭಿಯಾನ ನಿಮ್ಮಿಂದ ಪ್ರಾರಂಭ ಆಗ್ಲಿ. ಇವತ್ತು ಪ್ರಾರಂಭ ಮಾಡಿ. ನಾವು ಕೂಡ ನಿಮ್ಮ ಹಾಗೆ ಒಬ್ಬರು ಸಾಮಾನ್ಯ ಮನುಷ್ಯರು. ನಾವು ಯಾವುದೇ ಪಕ್ಷದಿಂದ ಬಂದಂತವರಲ್ಲ. ನಮ್ಗೆ ಇದರಿಂದ ಯಾವ್ದು ಲಾಭ ಬೇಕಂತೇಳಿ ಅಲ್ಲ. ನಮ್ಗೆ ನಮ್ಮ ನಾಡು ಉಳಿಬೇಕು, ನಮ್ಮ ನದಿ ಉಳಿಬೇಕು. ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಜನ, ನೀವು ಪ್ರಶ್ನೆ ಮಾಡ್ಬೇಕಂತದ್ದು. ನೀವು ಯಾರನ್ನ ಚುನಾಯಿತ ಮಾಡಿ ಕಳಿಸಿದ್ದೀರಿ, ಯಾರನ್ನ MP ಮಾಡಿದ್ದೀರಿ, ಅವರಿಗೆ ನಿಮ್ಮ ಸಂವಿಧಾನ ನಿಮ್ಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ಆರ್ಟಿಕಲ್ 19, 20, 21 ನಲ್ಲಿ ನಿಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದನ್ನು ಬಳಸಬೇಕು. ಅದನ್ನು ನೀವು ಎಲ್ಲಿವರೆಗೂ ಬಳಸ್ತೀರಿ? ನಿಮ್ಮಂತರ ದಿವಸಕ್ಕೆ 1,000 ಜನ ಈ ನಮ್ಮ ನಾಯಕರಿಗೆ ಯಾವಾಗ ಕಾಲ್ ಮಾಡಿ ಪ್ರಶ್ನೆ ಮಾಡ್ತಾರೆ, ಆವಾಗ ಇದು ಆಟೋಮೆಟಿಕ್ ಈ ಯೋಜನೆ ನಿಲ್ಲತ್ತೆ. ಈ ಹೋರಾಟಕ್ಕೆ ರಸ್ತೆಯಲ್ಲಿ ಬಿತ್ಕೊಂಡು ಹೋರಾಟ ಮಾಡುವ ಅಗತ್ಯ ಇಲ್ಲ. ಅವರು ಏನೋ ಯಾವ್ದೋ ಕನ್ನಡಕ ಹಾಕೊಂಡು ಫೋನ್ ಮಾಡಿದ್ರು ಸರ್. ಅದೇ ನಾನು MP ಅವರ ಮೌನದ ಬಗ್ಗೆ ಕೇಳ್ತಾ ಇದ್ದೆ. ಅದೇ ಪಾರ್ಲಿಮೆಂಟರಿ ಎಲೆಕ್ಷನ್ಗಿಂತ ಒಂದು 10 ದಿನ ಮೊದಲು ತೊಕ್ಕೊಟ್ಟು ಜಂಕ್ಷನಲ್ಲಿ ಒಂದು ದೊಡ್ಡ ಸಭೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಇದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂದರೆ ಎಲೆಕ್ಷನ್ ಕ್ಯಾಂಪೇನ್ ಮಾಡುವಾಗ, ನಾವು ನೇತ್ರಾವತಿ ನದಿ ತಿರುವು ಯಾವತ್ತೂ ಬಿಡುವುದಿಲ್ಲ, ಇದಕ್ಕೆ ನಾವು ಬದ್ಧವಾಗಿದ್ದೇವೆ, ಅವರ ಪ್ರಣಾಳಿಕೆಯಲ್ಲಿದೆ ಈ ವಿಷಯ, ಇದನ್ನು ಯಾವ ಮಟ್ಟಿಗೂ ನಾವು ಆಗಲಿಕ್ಕೆ ಬಿಡುವುದಲ್ಲ ಅಂತ. ಇವತ್ತು ಎಲೆಕ್ಷನ್ ಆಗಿ 10 ತಿಂಗಳಾಯಿತು. ಅವರ ಲೆಟರ್ ಹೆಡ್ಡಲ್ಲಿ ಒಂದು ಲೆಟರ್
ಟು ದ ಪ್ರೈಮ್ ಮಿನಿಸ್ಟರ್ ಆರ್ ದ ಎನ್ವೈರ್ಮೆಂಟ್ ಮಿನಿಸ್ಟರ್, ಇದನ್ನು ನಮ್ಮ ನಾಡಿಗೆ ಮಾಡೋದು ಬೇಡ ಅಂತ ಬರೆಯೋದು ಬೇಡ, ನಮ್ಮ ಜನರಿಗೆ ತೊಂದರೆ ಆಗ್ತಾ ಇದೆ, ನಮ್ಮ ನಾಡಿಗೆ ತೊಂದರೆ ಆಗ್ತಾ ಇದೆ, ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ, ಇದನ್ನು ಪರಿಶೀಲನೆ ಮಾಡದೆ, ಇದರ ಸಾಧಕ ಬಾಧಕ ಚರ್ಚೆ ಮಾಡದೆ ಇದನ್ನು ಮುಂದೆ ಹೋಗ್ಲಿಕ್ಕೆ ಬಿಡಬಾರ್ದಂತ ಹೇಳುವ ಕೆಪಾಸಿಟಿಯಲ್ಲಿ ಅವರು ಬರೀತಿದ್ರೆ ಈ ಪ್ರಾಜೆಕ್ಟ್ ಇವತ್ತು ನಿಲ್ತಿತ್ತು. ಅವ್ರು ಬರೀಲಿಲ್ಲ. ನನಗೆ ಕೊನೆಯ ಬೇಕಾಗಿರುವಂತದ್ದು ಸರ್, ಈ ಹೊತ್ತಲ್ಲಿ ಅಲ್ಲಿ ನಾವು ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೇವೆ, ರಾಶಿಗಟ್ಲೆ ಪೈಪ್ಗಳು ಬಂದು ರಾಶಿ ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಕಾಮಗಾರಿ ಅರ್ಧ ಆರಂಭ ಆಗಿದೆ. ಸೊ ಈ ಹೊತ್ತಲ್ಲಿ ಜನ, ಇಲ್ಲಿನ ದಕ್ಷಿಣ ಕನ್ನಡ ಜನ ಹೋರಾಟ ಮಾಡಿದ್ರೆ, ಮೊನ್ನೆ ಏನು ಬಂದ್ ಮಾಡಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಕೊನೆಯ ಬಾರಿ, ಸೊ ಅಂತ ಹೋರಾಟಗಳು ಈ ಭಾಗದಲ್ಲಿ ಆದ್ರೆ ನಿಲ್ಲಿಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಅಂದ್ರೆ ಯಾವ ರೀತಿ ಇದನ್ನ ಕಂಟಿನ್ಯೂ ಮಾಡಬಹುದು ಅಂತ ಬಯಸ್ತೀರಿ ನೀವು? ಈಗ ನಾಳ್ದು ನೀವು ಸೆಪ್ಟೆಂಬರ್ 15ಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಿ, ಉಪ್ಪಿನಂಗಡಿಗೆ ಸೀಮಿತವಾಗಿ ಪ್ರತಿಭಟನೆ ನಡೆಯುತ್ತೆ, ಮುಂದಕ್ಕೆ ಇದನ್ನು ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು? ಮುಂದಕ್ಕೆ ನಾವೀಗ ಮಂಗಳೂರಿನ ಹೋರಾಟಗಾರರು ಮತ್ತೆ ಅಲ್ಲಿ ಆಸ್ಪಾಸಿನ ಹೋರಾಟಗಾರರ ಹತ್ರ ಒಂದು ಸಮಾಲೋಚನೆ ಮಾಡಿ ಇದಕ್ಕೆ ಒಂದು ಸ್ಕೆಚ್ ಹಾಕ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಡೀಟೇಲ್ಸ್ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೊಡ್ತೇವೆ. ಅದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡ್ತಾ ಇದ್ದೇವೆ. ಅದರ ಡೀಟೇಲ್ಸನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ರೆಡಿ ಇಲ್ಲ. ನಮ್ಮದು ಈಗ ನಾಡಿದ್ದು 15 ಟಾರ್ಗೆಟ್ ಇದ್ದದ್ದನ್ನು ನಾವೀಗ ಅದನ್ನು ಸಕ್ಸಸ್ ಮಾಡಬೇಕಂತ ಹೇಳುವ ಉದ್ದೇಶ ನಮ್ಮದು. ಅದಾದ ನಂತರ ಅದರ ಹೋರಾಟದ ಬಗ್ಗೆ, ಅದರ ಹೋರಾಟದ ಸ್ಟೆಪ್ಸ್ ಯಾವುದು ತಗೊಳ್ತೇವೆ ಅದನ್ನು ನಿಮಗೆ ತಿಳಿಸ್ತೇವೆ. ಎಸ್ ಸರ್, ಒಂದು ಈಗ ಅವರು ಮಾಡ್ತಾ ಇರುವಂತ ಹೋರಾಟ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನಮ್ಮ ಜನ ತಿದ್ದುಕೊಳ್ಳುವರಂತ ಅನಿಸುತ್ತಾ ಶಶಿಧರ್ ಶೆಟ್ರೆ? ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ, ಎಲ್ಲವನ್ನ ಯಾರು ಏನು ಮಾಡಬೇಕು, ಜನಪ್ರತಿನಿಧಿಗಳನ್ನ ಬಿಟ್ಟು, ಧಾರ್ಮಿಕ ನಾಯಕರನ್ನ ಬಿಟ್ಟು ಬಾಕಿ ಯಾರ್ಯಾರು ಏನೇನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಜನ ಎದ್ದೇಳ್ಕೊಳ್ಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ. ಆಗತ್ತೆ ಅಂತ ಅನ್ಸತ್ತಾ? ಮಾಧ್ಯಮ ಕನ್ನಡಿ ಇದ್ದಾಗೆ ಅದು ಪ್ರತಿಫಲನ ಜನರಿಗೆ ಮುಂದೆ ಇಡ್ತಾ ಇರುವಂತ ಕೆಲಸ ಮಾಧ್ಯಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಧ್ಯಮಗಳು ನಿಜವಾಗಿಯೂ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಅದರ ಮಟ್ಟಿಗೆ ನಾವು ಮಾಧ್ಯಮಕ್ಕೆ ನಾವೊಂದು ಥ್ಯಾಂಕ್ಸ್ ಹೇಳಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ, ಇನ್ನೂ ಕೂಡ ಇದು ಭೂಕಂಪ, ಅದು ಸಮುದ್ರದ ತೆರೆ ಬಂದು ಮನೆಯ ಗೋಡೆಗೆ ಅಪ್ಪಳಿಸುವವರೆಗೆ ನಾವು ಕಾಯುವಂತ ಅಗತ್ಯ ಇಲ್ಲ. ಅಲ್ಲಿ ಸುನಾಮಿ ಎದ್ದಿದೆ, ಕಾಮಗಾರಿ ನಡೀತಾ ಇದೆ. ಇವತ್ತೇ ಎಚ್ಚೆತ್ತುಕೊಳ್ಬೇಕು. ಇವತ್ತು ಎಚ್ಚೆತ್ತುಕೊಂಡ್ರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಕುಟುಂಬದ ಭವಿಷ್ಯ, ನಿಮ್ಮ ಭವಿಷ್ಯ ಉಜ್ವಲವಾದೀತು. ಇಲ್ಲ ಭರದ ನಾಡಲ್ಲಿ ದಕ್ಷಿಣ ಕನ್ನಡ ಮುಂದೆ ಬೇಯ್ತಕ್ಕಂಥ ಪರಿಸ್ಥಿತಿ ಖಂಡಿತ ಬರುತ್ತೆ. ಇದಕ್ಕೆ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರೂ ದಾರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ಹೊಟ್ಟೆಪಾಡಿಗಾಗಿ ಆಯಾ ದಿವಸದ ದುಡಿಮೆ ದುಡ್ಕೊಂಡು ಹೋಗಿ ಇವತ್ತು ಬೇಯಿಸ್ಕೊಳ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಎಲ್ಲರೂ ಇದ್ದೀರಿ. ನಾವು ಮಾಡ್ತಕ್ಕಂಥ ಒಂದು ಕೆಲಸ, ಮೊಬೈಲ್ ತಗೊಳ್ಳುವಂಥದ್ದು. ಕನಿಷ್ಠ ಮೊಬೈಲ್ ತಗೊಳ್ಳಿ, ಇದು ಒಂದೊಂದು ಒಂದು ಲೆಟರ್ ತಗೊಳ್ಳಿ. ಮಂಗಳೂರು ಗ್ರೀನ್ ಟ್ರಿಬ್ಯುನಲ್ ಇವರಿದ್ದಾರೆ, ಚೆನ್ನೈಯ ಗ್ರೀನ್ ಟ್ರಿಬ್ಯುನಲ್ನ ಮುಖ್ಯ ನ್ಯಾಯಮೂರ್ತಿಗಳಿದ್ದಾರೆ. ಕನಿಷ್ಠ ಮಂಗಳೂರಿನಲ್ಲಿ 5 ಲಕ್ಷ ನಾಗರಿಕರಿದ್ದೀರಿ, 1 ಲಕ್ಷ ಜನ ಅವರಿಗೆ ಒಂದು ಲೆಟರ್ ಬರೀರಿ ಮುಖ್ಯ ನ್ಯಾಯಮೂರ್ತಿಗಳಿಗೆ. ಏನ್ ತೊಂದರೆ ಇಲ್ಲ, ಸಂವಿಧಾನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಲೆಟರ್ ಬರೀಬಾರ್ದು ಅಂತ ಎಲ್ಲೂ ಇಲ್ಲ. ಆರ್ಟಿಕಲ್ 19, 20, 21 ನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ. ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಲೆಟರ್ ಬರೀರಿ. ಅವೈಜ್ಞಾನಿಕವಾಗಿ ಜನರ ಹಣವನ್ನು ಲೂಟಿ ಮಾಡಲಿಕ್ಕೆ, ಪರಿಸರದ ನಾಶವನ್ನು ಲೆಕ್ಕಿಸದೆ ಈ ಕಾಮಗಾರಿ ಆಗ್ತಾ ಇದೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಹಾಗೆ ಸೂಕ್ತ ತನಿಖೆಯನ್ನು ಒಳ್ಳೆಯ ಉನ್ನತ ನ್ಯಾಯಾಧೀಶರ ಲೆವೆಲ್ ಅಲ್ಲಿ ತನಿಖೆಯನ್ನು ನಡೆಸಬೇಕಂತ ಹೇಳಿ ಕನಿಷ್ಠ ಒಂದು 50,000 ಲೆಟರ್ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಂದ ಹೋಯ್ತಂದ್ರೆ ಸ್ವಯಂ ಪ್ರೇರಿತವಾಗಿ ಅವರು ಎತ್ಕೊಳ್ತಾರೆ. ಹಾಗೆ ಕಾನೂನು ಇದೊಂದು ಬೇಕಾದಕ್ಕಾಗಿ ನಮ್ಮ ಮೊಬೈಲ್ ಅನ್ನು 5 ನಿಮಿಷ ಯೂಸ್ ಮಾಡಬಹುದು. ಗೂಗಲ್ ಸರ್ಚಿಗೆ ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ MLAಗಳು, MP ಗಳು, ಮಿನಿಸ್ಟರ್ ನಂಬರ್ ಸಿಗುತ್ತೆ. ಫೋನ್ ಹಚ್ಚಿ, ಹೆದರ್ಕೊಳ್ಬೇಡಿ. ಇವತ್ತು ಇಬ್ಬರು ಕಾಲ್ ಹಾಕಿದ್ರೆ ಮಾತ್ರ ನಿಮ್ಗೆ ಭಯ ಆಗುವಂತದ್ದು. ಸಾಮೂಹಿಕವಾಗಿ ಕರೆ ಮಾಡಬೇಕು. ನಿಮ್ಮನ್ನ ಚುನಾವಣೆ ಮಾಡಿ ಕಲ್ಸಿದ್ದು ಅಲ್ಲಿ ಗೊರಕೆ ಹೊಡಿಲಿಕ್ಕಲ್ಲ, ಅಲ್ಲಿ ನಮ್ಮ ಕರ್ನಾಟಕದ ಬೇರೆ ಭಾಗದ ಶಾಸಕರ ಜೊತೆ ಟೈಅಪ್ ಮಾಡ್ಕೊಳ್ಳಿಕ್ಕಲ್ಲ. ನಮ್ಮ ಸಮಸ್ಯೆಗಳಿಗೆ ನೀವು ಧ್ವನಿ ಆಗ್ಬೇಕಂತ ನಿಮ್ಮನ್ನ ಚುನಾವಣೆ ಮಾಡಿರುವಂತದ್ದು, ಚುನಾಯಿಸಿರುವಂತದ್ದು. ಒಂದೇ ನೀವು ರಾಜೀನಾಮೆ ಕೊಟ್ಟು ಬನ್ನಿ, ಇಲ್ಲ ನಮ್ಮ ಸಮಸ್ಯೆಗಳಿಗೆ, ಧ್ವನಿಗಳಿಗೆ ನೀವು ಸ್ಪಂದನೆಯಾಗಿ ಅಂತೇಳಿ ಹೇಳಿ ಕೇಳಿ. ಎಸ್ ಶಶಿಧರ್ ಶೆಟ್ರೆ, ನಿರಂಜನ್ ರೈ ಅವರ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಬಹುಶಃ ನೇತ್ರಾವತಿಯ ಕಾಮಗಾರಿ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಉಪ್ಪಿನಂಗಡಿಯ ಭಾಗದಿಂದ ಹೋರಾಟಕ್ಕೆ ಮತ್ತೆ ಸತ್ತು ಹೋಗಿದ್ದಂತ ಹೋರಾಟಕ್ಕೆ ಮತ್ತೆ ಆಕ್ಸಿಜನ್ ಕೊಡುವಂತ ಕೆಲಸಗಳು ಆಗ್ತಾ ಇದೆ. ಬಹುಶಃ ಎಲ್ಲರೂ ಕೈ ಜೋಡಿಸಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ನಾವು ಎಚ್ಚೆತ್ತುಕೊಂಡ್ರೆ ಮಾತ್ರ ನಾಳೆ ನಮ್ಮ ಊರು ಉಳಿಯೋದಕ್ಕೆ ಸಾಧ್ಯ ಇದೆ. ಸೊ ಇದು ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ